ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, ಎಸ್ಡಿಎಂ ಕಾಲೇಜು ಉಜಿರೆ. ನಮಸ್ಕಾರ, ವಿಪರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾರ್. ಈ ದಿವಸ ನಾವು PUC ಪರೀಕ್ಷೆ ಅದು ಯಾವ ಸ್ವರೂಪದಲ್ಲಿ ಇರಬೇಕು ಅನ್ನೋ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈಗಾಗಲೇ PUC ಪರೀಕ್ಷೆ ಬಗ್ಗೆ ಪೋಷಕರ ವಲಯದಲ್ಲಿ, ವಿದ್ಯಾರ್ಥಿಗಳ ವಲಯದಲ್ಲಿ ಮತ್ತು ಬಹುಮುಖ್ಯವಾಗಿ ಶಿಕ್ಷಕರ ವಲಯದಲ್ಲಿ, ಜೊತೆಗೆ ಸರ್ಕಾರದ ನಡುವೆ ಕೂಡ ಒಂದು ಬೇರೆ ಬೇರೆ ಸ್ತರದ ಆಲೋಚನೆ ಮತ್ತು ಚರ್ಚೆಗಳು ನಡೀತಾ ಉಂಟು. ಇಂತಹ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ನಾವು ಇವತ್ತು ಚರ್ಚೆಯ ಏನು ಆಶಯ ಏನಂತ ಹೇಳಿದ್ರೆ, ಈ ಒಂದು ಪದವಿ ಪೂರ್ವ ಕಾಲೇಜು ಪ್ರಾಚಾರ್ಯರ ಅಂದರೆ ಪ್ರಾಂಶುಪಾಲರ ಸಂಘದವರು ಸರ್ಕಾರಕ್ಕೆ ಒಂದಷ್ಟು ಸಲಹೆಗಳನ್ನು ಮತ್ತು ಮನವಿಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ, ಈ ಒಂದು ಕಾಂಟೆಕ್ಸ್ಟ್ ಮೇಲೆ ನಾವು ಇವತ್ತಿನ ಈ ಒಂದು ಚರ್ಚೆಯನ್ನು ನಡೆಸ್ತೇವೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇಬ್ಬರು ಗಣ್ಯ ಅತಿಥಿಗಳಾಗಿ ಉಮೇಶ್ ಕರ್ಕೇರ ಅವರು ಮತ್ತು ಡಾಕ್ಟರ್ CK ಮಂಜುನಾಥ್ ಅವರಿದ್ದಾರೆ. ನಾನು ಇಬ್ಬರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ ಸರ್. ಎಸ್, ಉಮೇಶ್ ಕರ್ಕೇರ ಅವರು ದಕ್ಷಿಣ ಕನ್ನಡ ಜಿಲ್ಲಾ PU ಕಾಲೇಜು ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರು ಮತ್ತು ಮಂಗಳೂರಿನ ಕಾಟಿಪಳ್ಳದ ನಾರಾಯಣಗುರು ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ದಾರೆ. ಎಸ್, ಅದೇ ರೀತಿಯಾಗಿ ಡಾಕ್ಟರ್ CK ಮಂಜುನಾಥ್ ಅವರು ಶ್ರೀ ಮಾಧ್ವ ವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಉಡುಪಿ, ಈ ಒಂದು ಸಂಸ್ಥೆಯಲ್ಲಿ ಅವರು ಪ್ರೊಫೆಸರ್ ಆಗಿದ್ದಾರೆ ಮತ್ತು ಕೆಮಿಸ್ಟ್ರಿ ವಿಭಾಗದ ಪ್ರೊಫೆಸರ್. ಸೊ ಇಬ್ಬರು ಕೂಡ ಶಿಕ್ಷಣದ ಬಗ್ಗೆ ಮತ್ತು ಆಳವಾದ, ಯಾಕಂದರೆ ಅವರ ಅನುಭವ ಮತ್ತು ಅವರ ಒಂದು ಏನು ಶಿಕ್ಷಣದಲ್ಲಿ ತೊಡಗಿಸಿಕೊಂಡ ಮತ್ತು ಆಸೆ ಒಂದು ಏನು ಪ್ರಾಂಶುಪಾಲರ ಸಂಘ ಅಂತ ಹೇಳುವಾಗ ಶಿಕ್ಷಕರ ಜೊತೆಗೆಲ್ಲ ಒಂದು ಒಡನಾಟ ಇರುತ್ತದೆ, ಸಂಘಟನೆ ಅಂತ. ಸೊ ಜೊತೆಗೆ ಪೋಷಕರ ಬಗ್ಗೆ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಅವರಿಗೆ ಅವರ ಅಧ್ಯಯನದ ನೆಲೆಯಲ್ಲಿ ಒಂದಷ್ಟು ಅನುಭವಗಳು ಮತ್ತು ನಾವೇನು ಹೇಳ್ತೇವೆ ಶೈಕ್ಷಣಿಕ ತಜ್ಞರುಗಳು ಅವರ ಅನುಭವವೇ ಅವರನ್ನು ತಜ್ಞರಾಗಿ ಮಾಡಿರುತ್ತೆ. ಅಪಾರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ಸೃಷ್ಟಿಸಿದವರು, ವಿದ್ಯಾರ್ಥಿಗಳಿಗೆ ಜ್ಞಾನ ಪರಂಪರೆಯನ್ನು ಕಟ್ಟಿಕೊಟ್ಟವರು. ಇವತ್ತು ಅವರು ಸರ್ಕಾರಕ್ಕೆ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ, ಅಥವಾ ಕಿವಿ ಮಾತು ಅಂತಲೂ ಹೇಳ್ಬೋದು. ಖಂಡಿತವಾಗಿ ಕೂಡ ಸರ್ಕಾರ ಶಿಕ್ಷಕರ ಮತ್ತು ಈ ಒಂದು ಹಿರಿಯ ಶಿಕ್ಷಕರ ಮತ್ತು ಶಿಕ್ಷಕರ ಸಂಘದ ಈ ಒಂದು ಸಲಹೆಗಳನ್ನು, ಕಿವಿ ಮಾತನ್ನು ಕೇಳಬೇಕಾಗಿದೆ. ಸೊ ಈ ಆಶಯದಲ್ಲಿ, ಈ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ನಮ್ಮದು ಚರ್ಚೆ. ಈಗಾಗಲೇ SSLC ಪರೀಕ್ಷೆ ಬಗ್ಗೆ, PUC ಪರೀಕ್ಷೆ ಬಗ್ಗೆ, ಈವನ್ CBSE ಬೋರ್ಡ್ ತಗೊಂಡ ನಿರ್ಧಾರಗಳ ಬಗ್ಗೆ ಕೂಡ ನಮ್ಮ ನಡುವೆ ಬೇರೆ ಬೇರೆ ರೀತಿಯ ಚರ್ಚೆಗಳು ನಡೀತಾ ಉಂಟು. ಒಂದು ವಿಚಾರ ಏನಂತ ಹೇಳಿದ್ರೆ, ಒಂದು ಚರ್ಚೆ ಅನ್ನೋದಾಗಬೇಕು ಸರ್, ಏನು ಹೇಳ್ತೀರಿ? ಯಾವುದೇ ವಿಚಾರ ಆದರೂ ಸೊ ಚರ್ಚೆ ನಡೀಬೇಕು. ಜೊತೆಗೆ ಇಂಥ ಒಂದು ಪ್ಯಾಂಡಮಿಕ್ ಸಂಕಷ್ಟದ ಕಾಲದಲ್ಲಿ ನಾವು ಯಾವ ರೀತಿಯಾಗಿ ಸ್ವಲ್ಪ ಸರಳೀಕೃತ ಮಾದರಿಯಲ್ಲಿ ಅತ್ತ ವಿದ್ಯಾರ್ಥಿಗಳಿಗೂ ತೊಂದರೆ ಆಗದೆ, ಅವರ ಶಿಕ್ಷಣಕ್ಕೂ ತೊಂದರೆ ಆಗದೆ, ಇತ್ತ ಕಡೆ ಟೋಟಲ್ ವ್ಯವಸ್ಥೆಗೆ ಕೂಡ ಯಾವುದೇ ರೀತಿಯ ಒಂದು ತೊಂದರೆ ಆಗದೆ, ಅಂದರೆ ಶೈಕ್ಷಣಿಕ ವ್ಯವಸ್ಥೆಗೆ ಕೂಡ ಏನು ತೊಂದರೆ ಆಗದೆ, ಮತ್ತೊಂದು ಕಡೆ ಎಲ್ಲರ ಆರೋಗ್ಯವನ್ನು ಕಾಪಾಡಿಕೊಂಡು ನಾವು ಒಂದು ಏನು ತೀರ್ಮಾನಕ್ಕೆ ಬರಬೇಕಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಮಾತಾಡ್ಲಿಕ್ಕಿದ್ದೇವೆ. ಸರ್, ನಾನು ಮೊದಲಾಗಿ ಉಮೇಶ್ ಕರ್ಕೇರ ಅವರೇ, ಸರ್ ನಿಮ್ಮ ಹತ್ರ ನಾನು ಹೇಳುವಂಥದ್ದು, ಈಗ ನಿಮ್ಮ ಸಂಘ ಸರ್ಕಾರಕ್ಕೆ ನೀಡಿರುವಂಥ ಮನವಿ ನನ್ನ ಕೈಯಲ್ಲಿದೆ, ನೀವು ಈಗಾಗಲೇ ಕೊಟ್ಟಿದ್ದೀರಿ. ಪ್ರಧಾನ ಈ ಒಂದು ಮನವಿಯ ಆಶಯಗಳು ಅಥವಾ ಬೇಡಿಕೆಗಳು ಏನು ಸರ್? ಮೊತ್ತ ಮೊದಲನೇದಾಗಿ V4 ನ್ಯೂಸ್ ಕರ್ನಾಟಕ ಇದರ ಸಮಸ್ತ ವೀಕ್ಷಕರಿಗೆ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳು ಮತ್ತು ವಂದನೆಗಳು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘದ ವತಿಯಿಂದ ನಾವೆಲ್ಲ ಸದಸ್ಯರು ಅರಿತುಕೊಂಡಂತೆ, ತಿಳಿದುಕೊಂಡಂತೆ, ಪ್ರಸ್ತುತ ಈಗ ದ್ವಿತೀಯ PUCಯಲ್ಲಿ ಇರುವ ವಿದ್ಯಾರ್ಥಿಗಳು ಕಳೆದ ಅಂದ್ರೆ 2020 ಮಾರ್ಚ್ ಅಲ್ಲಿ ದ್ವಿತೀಯ PUCಗೆ ಬಂದಿದ್ದಾರೆ. ಅವರೀಗ ದ್ವಿತೀಯ PUCಯಲ್ಲಿ ಇರುವ ಅವಧಿ ಸುಮಾರು 1.25 ವರ್ಷ ಆಯಿತು. ಆದ್ರೆ ಅವರು ಇನ್ನೂ ಅನಿಶ್ಚಿತತೆಯಲ್ಲಿ ಇದ್ದಾರೆ. ಅವರಿಗಂತೂ ಪರೀಕ್ಷೆ ಬೇಕೇ ಬೇಕು, ದ್ವಿತೀಯ PUCಗೆ ಪರೀಕ್ಷೆ ಅಂತೂ ನಡೀಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಅವರಿಗೆ ಇದುವರೆಗೆ ಎಲ್ಲ ತರಗತಿಗಳು ಸರಿಯಾಗಿ ನಡೆದಿಲ್ಲ. ಹೌದು, ಆನ್ಲೈನ್ ತರಗತಿ ನಡೆದಿದೆ. ಅದು ನಮ್ಮ ಸಂಘದ ವತಿಯಿಂದಲೇ ನಾವು ಯೂಟ್ಯೂಬ್ ತರಗತಿಗಳನ್ನು ಮಾಡಿ ರಾಜ್ಯಕ್ಕೆ ಕೂಡ ಅದನ್ನು ನಮ್ಮ ಇಲಾಖೆ ಅದನ್ನು ಪಡೆದುಕೊಂಡಿದೆ. ಆದ್ರೂ ಕೂಡ ಅದು ಎಲ್ಲರಿಗೂ ನೇರವಾಗಿ ತಲುಪಿಲ್ಲ.
ವಿಶೇಷವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮತ್ತು ಒಂದು ಇಂಟರ್ನೆಟ್ ಸಮಸ್ಯೆ ಇರುತ್ತೆ, ಹೌದು, ಇನ್ನೊಂದು ಕಡೆ ಮೊಬೈಲ್ ಕೂಡ ಸಮಸ್ಯೆ ಇರುತ್ತೆ, ಮತ್ತೆ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಈಗಿನ ಹೊಸ ತಂತ್ರಜ್ಞಾನವನ್ನು ಅಷ್ಟು ಸಮರ್ಪಕವಾಗಿ ಮತ್ತು ರಚನಾತ್ಮಕವಾಗಿ ಬಳಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಇದು ಒಂದು ಕಾರಣ. ಮತ್ತೆ ಆಫ್ಲೈನ್ ತರಗತಿಗಳು ಈಗ 5-6 ತಿಂಗಳು ಆನ್ಲೈನ್ ತರಗತಿಗಳು ನಡೆದಿದ್ರು ಕೂಡ ಅನಂತರ ಒಂದು 3-3.5 ತಿಂಗಳು ಮಾತ್ರ ವಿದ್ಯಾರ್ಥಿಗಳು ನಮ್ಮೊಟ್ಟಿಗಿದ್ರು. ಆದ್ದರಿಂದ ಒಂದು ರೀತಿಯಲ್ಲಿ ಅವರಿಗೆ ಬರೆಯುವ ಅಭ್ಯಾಸ ಕೂಡ ಬಿಟ್ಟು ಹೋಗಿದೆ. ಈಗ ಒಮ್ಮೆಲೆ 30ರಿಂದ 40 ಪುಟಗಳಷ್ಟು ಬರೆಯುವ 100 ಅಂಕದ ಒಂದು ಥಿಯರಿ ಪೇಪರ್ ಅನ್ನು ಅಥವಾ ಪರೀಕ್ಷೆಯನ್ನು ಅವರಿಗೆ ಮಾಡಿದ್ರೆ ಅವರು ಬರೆಯುವ ಸ್ಥಿತಿಯಲ್ಲಿ ಇಲ್ಲ. ಅದಕ್ಕೆ ನಮ್ಮದು ಒಂದು ಆಲೋಚನೆ, ಪರೀಕ್ಷೆ ಅಂತೂ ನಡಿಲೇಬೇಕು, ಅವರನ್ನು ಒಂದು ನಿರಂತರವಾಗಿ ಮತ್ತು ಸಮಗ್ರವಾಗಿ ಅವರ ಕಲಿಕೆ ಪ್ರೋಸೆಸ್ ಅಲ್ಲಿ ಇರಬೇಕು ಮತ್ತು ಅದನ್ನು ಒಂದು ಮೌಲ್ಯಮಾಪನ ಮಾಡುವುದಾದ್ರೆ ಅವರ ಓವರ್ ಆಲ್ ಏನಿದೆ ಸಾಮರ್ಥ್ಯ ಅದನ್ನು ಅಳತೆ ಮಾಡ್ಲಿಕ್ಕೆ ಸಾಧ್ಯ ಆಗದಿದ್ರೂ ಕೂಡ ಅವರು ನಿರಂತರ ನಾವು ಏನ್ ಹೇಳ್ತೇವೆ ಕಂಟಿನ್ಯೂಸ್ ಮತ್ತು ಕಾಂಪ್ರಹೆನ್ಸಿವ್ ಜಡ್ಜ್ಮೆಂಟ್ ಆಗ್ಬೇಕು ಅವರ ಸಾಧನೆಗಳ ಬಗ್ಗೆ. ಈ ನಿಟ್ಟಿನಲ್ಲಿ ನಾವು ಏನು ನಮ್ಮ ಸಂಘದ ವತಿಯಿಂದ ನಮ್ಮ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ನಾವು ಒಂದು ಮನವಿ ಕೊಟ್ಟಿದ್ದೇವೆ. ಅದರ ಅನ್ವಯ ಈ ವರ್ಷದ ಮಟ್ಟಿಗೆ ಈ ಒಂದು ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳಿಗೆ ಆಗಿರುವ ಈ ಒಂದು ಕೋವಿಡ್-19 ಒಂದು ತೊಂದರೆಯ ನೆಲೆಯಲ್ಲಿ ಈ ವರ್ಷದ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಸರಳವಾಗಿ ಮತ್ತು ಸುಲಭ ವಿಧಾನದಲ್ಲಿ ಪರೀಕ್ಷೆ ನಡೆಸಬೇಕು. ಸರಳವಾಗಿ ಮತ್ತು ಸುಲಭವಾಗಿ ಯಾವ ರೀತಿ ಸರ್ ಅದು? ಅಂದ್ರೆ ಈಗ ನಮ್ಮ ಒಂದು ಆಲೋಚನೆ ನಾವೊಂದು ಸೂಚಿಸಿದ್ದೇನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಒಂದು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೊಡುವಂತದ್ದು, MCQ ವಿತ್ OMR ಶೀಟ್ ಅನ್ನು ಕೊಟ್ಟು ಈ ವರ್ಷದ ಮಟ್ಟಿಗೆ ಒಂದು ಪರೀಕ್ಷೆ ಮಾಡಬೇಕು. ಹೌದು, ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೊಟ್ಟು ಅವರು ಅದನ್ನು ಆಯ್ಕೆ ಮಾಡಿ ಬರೀಲಿಕ್ಕೆ ಅಂದ್ರೆ ಮತ್ತೆ ಅದಕ್ಕೆ ಮೊದಲು ನಾವು ವಿದ್ಯಾರ್ಥಿಗಳನ್ನು ಸ್ವಲ್ಪ ತಯಾರು ಮಾಡಬೇಕಾಗ್ತದೆ. ಅವರಿಗೆ ಒಂದು ಪ್ರಶ್ನೆ ಕೋಶವನ್ನು ಕೊಟ್ಟು 250-300 ಪ್ರಶ್ನೆಗಳನ್ನು ಕೊಟ್ಟು ಆ ಪ್ರಶ್ನೆ ಕೋಶದಲ್ಲಿಯೇ ಮತ್ತೆ ಪರೀಕ್ಷೆ ಮಾಡುವುದರ ಮೂಲಕ ಒಂದು 50 ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಅದಕ್ಕೆ 1 ಮಾರ್ಕ್ ಕೊಟ್ರೆ ಅಥವಾ ಅದನ್ನು 100ರಲ್ಲಿ ಪರಿವರ್ತನೆ ಮಾಡಬಹುದು, ಅಥವಾ 2 ಮಾರ್ಕ್ ಕೊಟ್ಟು 100ರಲ್ಲಿ ಪರಿವರ್ತನೆ ಮಾಡಬಹುದು. 1/4 ಗಂಟೆ ಅಥವಾ 1 ಗಂಟೆ 1/4 ಗಂಟೆಯಲ್ಲಿ ಪರೀಕ್ಷೆ ನಡೆಸಬಹುದು. ದಿನಕ್ಕೆ 2 ಪರೀಕ್ಷೆಗಳನ್ನು ನಡೆಸುವುದರ ಮೂಲಕ ವಿದ್ಯಾರ್ಥಿಗಳು ಹೆಚ್ಚು ಗುಂಪು ಸೇರುವುದೂ ಕಡಿಮೆ ಆಗ್ತದೆ. ದಿನಕ್ಕೆ 2 ಪರೀಕ್ಷೆ ನಡೀಬೇಕು. ಹೌದು, 1/4 ಗಂಟೆದ್ದು 2 ಪರೀಕ್ಷೆ. ಒಂದು ದಿನ ಸೈನ್ಸ್ ವಿಭಾಗದವರು ಮಾತ್ರ ಪರೀಕ್ಷೆಗೆ ಬರಲಿ. ಆಗ ಈ ಕೋವಿಡ್ ನಿಯಮಾವಳಿಗಳನ್ನು ನಾವು ಸಮರ್ಪಕವಾಗಿ ಬಳಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಶಾಲೆಯವರಿಗೆ ಕೂಡ ಒತ್ತಡ ಬೀಳುವುದಿಲ್ಲ. ಹೌದು. ಈಗ ನಮ್ಮ ರಾಜ್ಯದಲ್ಲಿ ಸುಮಾರು 6 ಲಕ್ಷಕ್ಕಿಂತ ಮಿಗಿಲಾಗಿ ದ್ವಿತೀಯ PUC ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ ಒಂದು 2 ಲಕ್ಷದಷ್ಟು ಸೈನ್ಸ್ ವಿದ್ಯಾರ್ಥಿಗಳಿದ್ದಾರೆ. ಅವರು ಒಂದು ದಿನ ಬಂದ್ರೆ ಇನ್ನೊಂದು ದಿನ ಆರ್ಟ್ಸ್ ಮತ್ತು ಕಾಮರ್ಸ್ನ ವಿದ್ಯಾರ್ಥಿಗಳು ಬಂದ್ರೆ ಆಗ ಅಲ್ಲಿ ನಮಗೆ ಪರೀಕ್ಷಾ ಕೇಂದ್ರಗಳ ತೊಂದರೆಯೂ ಆಗುವುದಿಲ್ಲ, ಒತ್ತಡವೂ ಆಗುವುದಿಲ್ಲ. ಆ ನಿಟ್ಟಿನಲ್ಲಿ ಅದನ್ನು ನಾವು ಆಲೋಚನೆ ಮಾಡಬಹುದು. ಮತ್ತೆ ಮೌಲ್ಯಮಾಪನ ಕೂಡ ಸೆಂಟ್ರಲೈಸ್ಡ್ ವ್ಯಾಲ್ಯೂಯೇಷನ್ ಮಾಡಿದ್ರೆ ಅದು ಬಹಳ ಖರ್ಚು. ಮತ್ತೆ ನಮ್ಮ ಉಪನ್ಯಾಸಕ ವರ್ಗದವರು ಈಗಾಗಲೇ ನಾವು ನೋಡಿದ್ದೇವೆ, ಹಲವಾರು ಶಿಕ್ಷಕ ವರ್ಗದವರು ಇದರಿಂದ ತುಂಬಾ ತೊಂದರೆಗೆ ಒಳಗಾಗಿದ್ದಾರೆ ಈ ಕೋವಿಡ್-19 ನಿಂದಾಗಿ. ಈಗ ಮೌಲ್ಯಮಾಪನದ ವಿಚಾರಕ್ಕೆ ನಾವು ಬರುವ ಆಮೇಲೆ ಈಗ ಅದೇ MCQ ಮತ್ತು OMR ಮಾದರಿಯಲ್ಲಿ ಪರೀಕ್ಷೆ ಮಾಡಿದರೆ ಬೇಗ 7-8-10 ದಿನದ ಒಳಗೆ ಫಲಿತಾಂಶವನ್ನು ಕೂಡ ಕೊಡಬಹುದು. ನಾವು ಆಧುನಿಕ ನಮ್ಮ ತಂತ್ರಜ್ಞಾನವನ್ನು ಬಳಕೆ ಮಾಡಿ. ಇದು ಡಾಕ್ಟರ್ ಮಂಜುನಾಥ್ ಸರ್ ಏನ್ ಹೇಳ್ತೀರಿ ನೀವು? ಸರಿ, ಉಮೇಶ್ ಸರ್ ಹೇಳಿದಂತ ಈ ಒಂದು ಏನ್ ಪದ ಇದೆ ಆ MCQ ಉಪಯೋಗಿಸುವಂತದ್ದು ಮತ್ತೆ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಇದ್ ಮಾಡುವಂತದ್ದು, ಮಲ್ಟಿಪಲ್ ಚಾಯ್ಸ್. ಎರಡನೇದು ಸುಲಭ ರೀತಿಯಲ್ಲಿ ಇದ್ರೆ ಎವ್ಯಾಲ್ಯೂಯೇಷನ್ ಮಾಡುವಂತದ್ದು. ಸುಲಭ ರೀತಿಯಲ್ಲಿ ಎವ್ಯಾಲ್ಯೂಯೇಷನ್ ಯಾಕೆ ಅಂತ ಸುಲಭ ರೀತಿಯಲ್ಲಿ ಮಾಡೋದು ಅಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳ್ತೀನಿ ಕೇಳಿ. ನೋಡಿ, ಇದನ್ನ OMR ಶೀಟ್ ನಲ್ಲಿ ಮಕ್ಕಳು ಮಾರ್ಕ್ ಮಾಡ್ತಾರೆ. ಮಾಡಿದಂತ ಒಂದು ಶೀಟ್ ಅನ್ನ ಸ್ಕ್ಯಾನರ್ ನಲ್ಲಿ ಹಾಕಿ ಸ್ಕ್ಯಾನ್ ಮಾಡಿ ಬಿಟ್ರೆ ಅದೆಲ್ಲ ರೆಕಾರ್ಡ್ ಆಗುತ್ತೆ. ಅದರ ಇಮೇಜ್ ಅದು ನಮ್ಮ ಡೇಟಾ ಬೇಸಿಗೆ ಮ್ಯಾಚ್ ಮಾಡಿದ್ರೆ ಸಂಜೆಯ ಒಳಗೆ ರಿಸಲ್ಟ್ಸ್ ಬಂದಾಯ್ತು ಅವತ್ತಿನ ತರಗತಿ. ಅದು ಬೇಕಾದ್ರೆ ಆ ಮಟ್ಟದಲ್ಲಿ ನಮ್ಮ ಹತ್ರ ಇವತ್ತು ತಂತ್ರಜ್ಞಾನ ಇದೆ. ಆಮೇಲೆ ಎಲ್ಲರೂ ಇದು ಎಷ್ಟೋ ವರ್ಷಗಳಿಂದ ನಾವೀಗ ವಿಜ್ಞಾನದ ಕಾಲೇಜುಗಳಲ್ಲಿ ಇದನ್ನ ಮಾಡ್ತಾ ಬಂದಿದ್ದೇವೆ. ಪ್ರತಿ ಕಾಲೇಜಿನಲ್ಲೂ ಇದಕ್ಕೆ ಬೇಕಾಗಿರ್ತಕ್ಕಂಥ ಉಪಕರಣಗಳಿದೆ, ಸಲಕರಣೆಗಳಿದೆ. ನಾನು ಉಮೇಶ್ ಸರ್ ಹೇಳುವುದರ ಜೊತೆ 2 ಪದಗಳನ್ನು ಸೇರಿಸೋದಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ, ವಿದ್ಯಾರ್ಥಿಗಳು ಎಲ್ಲಿದ್ದಾರೋ ಅದೇ ಜಾಗದಲ್ಲಿ ಪರೀಕ್ಷೆಗಳನ್ನು ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ವಿದ್ಯಾರ್ಥಿಗಳು ಎಲ್ಲಿರ್ತಾರೋ ಅಲ್ಲೇ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ನೋಡಿ, ಒಂದು ನಿಮ್ಮ ಕೋವಿಡ್ ನಿಯಮಾವಳಿಗೂ ಇದು ಸಹಕರಿಸುತ್ತೆ. ಸರ್ ಹೇಳಿದಂತ ಬಹಳ ಮುಖ್ಯವಾದಂತ ಆಲೋಚನೆ ಅಂದ್ರೆ,
ವಿಜ್ಞಾನದ ವಿಭಾಗವನ್ನು ಒಂದು ಭಾಗ, ಕಾಮರ್ಸ್ ವಿಭಾಗವನ್ನು ಒಂದು ಭಾಗ ಮತ್ತು ಆರ್ಟ್ಸ್ ವಿಭಾಗವನ್ನು ಒಂದು ಭಾಗ ಅಂತ ನಾವು ಮಾಡಿದಾಗ ಸಂಖ್ಯೆಗಳು ತುಂಬಾ ಕಡಿಮೆ ಆಗುತ್ತೆ. ಅದದೇ ಜಾಗದಲ್ಲಿ ನಾವು ಆ ಮಕ್ಕಳನ್ನು ಬರೆಸಿ ಬಿಟ್ರೆ ಪರೀಕ್ಷೆ ತುಂಬಾ ಸುಲಭದ ರೀತಿಯಲ್ಲಿ ಆಗುತ್ತೆ. ನಾನು ಇನ್ನೂ ಒಂದು ಜಾಗ ಅಂತ ಹೇಳಿದ್ರೆ ಮನೆಯಲ್ಲಿ ಇದ್ಕೊಂಡು ಬರೀಬಹುದು. ಅಲ್ಲ 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 ಮನೆಯಲ್ಲಿದ್ದು ಬರೆಯೋದಕ್ಕೆ ತುಂಬಾನೇ ಅವಶ್ಯಕತೆಗಳು ಬೇಕಾಗತ್ತೆ. ಈಗ ಆನ್ಲೈನ್ ವ್ಯವಸ್ಥೆಗಳೆಲ್ಲ ಇರುವಂತವ್ರು ನಾವು ಹೇಳೋದಂದ್ರೆ, ಈಗ ನಾನೊಂದು ಹಳ್ಳಿಯಲ್ಲಿ ಇದ್ದೇನೆ ಅಂತಂದ್ರೆ ಆ ಹಳ್ಳಿಯಲ್ಲಿ ಒಂದು ಗವರ್ಮೆಂಟ್ ಶಾಲೆ ಇದ್ದೇ ಇರುತ್ತೆ. ಅದನ್ನ ನಾವು ಒಂದು ಎಕ್ಸಾಮ್ ಸೆಂಟರ್ ಆಗಿ ಬಳಸ್ಕೊಂಡು ಅಲ್ಲಿ ಅದರ ಪರೀಕ್ಷೆಯನ್ನ ಮುಂದುವರಿಸಬಹುದು ಅಂತ ನಾ ಹೇಳೋದು. ಆಮೇಲೆ ಯಾಕೆಂದ್ರೆ ಈಗ ನೋಡಿ, ಬಂಟ್ವಾಳದ ಒಬ್ಬ ವಿದ್ಯಾರ್ಥಿ ಬಂದು ಮಂಗಳೂರಿನಲ್ಲಿ ಪರೀಕ್ಷೆ ಬರೆಯೋದು ಅಂತಂದ್ರೆ ಎಷ್ಟು ಅದರೊಳಗೆ ತೊಂದರೆಗಳ ಅಳವಡಿಕೆ ಆಗಿದೆ. ಬಂಟ್ವಾಳದಲ್ಲೇ ಅವನಿಗೊಂದು ಕಾಲೇಜ್ ಸಿಕ್ಕಿದ್ರೆ ಅಲ್ಲಿಯ ಒಂದು ಗ್ರಾಮ ಪಂಚಾಯತ್ನವರು ಇದನ್ನ ಮೇಲ್ವಿಚಾರಣೆಯನ್ನು ತೆಗೆದುಕೊಂಡು ನುರಿತ ಶಿಕ್ಷಕರಿದ್ದಾರೆ, ಪ್ರಾಂಶುಪಾಲರ ಸಂಘಗಳಿದೆ, ಸರ್ಕಾರ ಇದೆ, ಮತ್ತೆ ಇಡೀ ವ್ಯವಸ್ಥೆ ಇದೆ ಅವರ ಜೊತೆ. ಅಲ್ಲಿ ನಾವು ಉಪಯೋಗಿಸ್ಕೊಂಡು ಅದನ್ನೇ ಕಲೆಕ್ಷನ್ ಸೆಂಟರ್ ಮಾಡ್ಬೋದು, ಅಲ್ಲೇ ಸ್ಕ್ಯಾನ್ ಮಾಡ್ಬೋದು. ಸ್ಕ್ಯಾನರ್ಗಳನ್ನ ಇಟ್ರೆ ಕೊಟ್ಟಂತ OMR ನ ಅಲ್ಲೇ ಸ್ಕ್ಯಾನ್ ಮಾಡಿ ಆ ಇಡೀ ಡೇಟಾವನ್ನ ಬ್ಯಾಂಗ್ಳೂರಿಗೆ ಎಕ್ಸಾಮಿನೇಷನ್ ನಡೆದ ಅರ್ಧ ಗಂಟೆಯಲ್ಲಿ ನಾವು ತಲುಪಿಸೋ ವ್ಯವಸ್ಥೆಯನ್ನ ಮಾಡೋದಕ್ಕಾಗತ್ತೆ. ಇವರು ಬೇಕಾದ್ರೆ ಒಂದು ಜಿಲ್ಲೆಯನ್ನ ಮಾದರಿಯಾಗಿ ಇಟ್ಕೊಂಡು ಮಾಡಿ ನೋಡ್ಲಿ ಅಲ್ಲ. ಈಗ ದಕ್ಷಿಣ ಕನ್ನಡ ಅನ್ನುವಂತ ಜಿಲ್ಲೆಗಳಲ್ಲಿ ಇಂಥದಕ್ಕೆಲ್ಲದಕ್ಕೂ ನುರಿತಂತ ಶಿಕ್ಷಕರಿದ್ದಾರೆ, ಮಾಡುವ ಇಚ್ಛೆ ಇರುವಂತ ಶಿಕ್ಷಕರಿದ್ದಾರೆ. ಈಗ ಈ ಪ್ರಾಂಶುಪಾಲರ ಸಂಘ ಇಷ್ಟು ಮುಂದೆ ಹೋಗಿ ಒಂದು ಮನವಿಯನ್ನ ಸರ್ಕಾರಕ್ಕೆ ಸಲ್ಲಿಸ್ತಾ ಇದೆ ಅಂದ್ರೆ ಅವರಲ್ಲಿರೋ ಕಾಳಜಿ ನಮ್ಗೆ ಅರ್ಥ ಆಗತ್ತೆ. ನಾನ್ ಹೇಳೋದು ಈ ಸಂದರ್ಭದಲ್ಲಿ ನಾವು ಇದನ್ನ ಮಾಡಬೇಕು ಅಂತ. ನಾವಿಲ್ಲಿ ಮಕ್ಕಳ ಸಾಮರ್ಥ್ಯವನ್ನು ಅಳೆಯೋದಕ್ಕೆ ಈ ವರ್ಷದ ಪರೀಕ್ಷೆಗಳಲ್ಲ ಸರ್. ಇದು ಮಕ್ಕಳ ಸಾಮರ್ಥ್ಯವನ್ನು ಅಳೆಯುವ ಸಲಹೆಗೆ ಅಲ್ಲ ಅಲ್ಲ, ಇದು ಪರೀಕ್ಷೆ ನಡೆಸಬೇಕು ಅನ್ನುವಂತ ಒಂದು ಆಲೋಚನೆ ಇರೋದ್ರಿಂದ ಒಂದು ಅಸೆಸ್ಮೆಂಟ್ ಅನ್ನ ಮಾಡೋದಷ್ಟೇ, ಒಂದು ಮೌಲ್ಯಮಾಪನ ಅಂತ. ಬಟ್ ಸಾಮರ್ಥ್ಯವನ್ನ ನೀವು ಅಳೆಯೋದಕ್ಕೆ ಇಲ್ಲಿ ಸಾಕಷ್ಟು ಲೋಪದೋಷಗಳಿದೆ. ಉಮೇಶ್ ಸರ್ ಹೇಳಿದಾಗೆ ನೋಡಿ, ನಡೆದಂತ ಆನ್ಲೈನ್ ಕ್ಲಾಸ್ಗಳ 15% ಮಾತ್ರವೇ ವಿದ್ಯಾರ್ಥಿಗಳು ತಗೊಂಡಿರೋದು ಅಂತ ನನ್ನ ಒಂದು ಡೇಟಾ ಅನಾಲಿಸಿಸ್ ನಲ್ಲಿ ನನ್ನ ಹತ್ರ ಉಂಟು. ಇದು ಶಾಲೆಗಳು ಒಂದೇ ಮಟ್ಟ. ಅದು ನಮ್ಮಲ್ಲಿ ಒಂದು ಮಾತು ಯಾವತ್ತೂ ಕೂಡ ಕೇಳಿ ಬರ್ತಾ ಇತ್ತು, ಆನ್ಲೈನ್ ಏನು ತರಗತಿ ಅನ್ನೋದು ಅದು ನಿಮ್ಮ ಏನು ಆಫ್ಲೈನ್ ತರಗತಿಗೆ ಪರ್ಯಾಯ ಅಲ್ಲ, ಸಾಧ್ಯವೇ ಅಲ್ಲ. ಅದರಲ್ಲೂ ನೀವು ಹೇಳ್ತಾ ಇದ್ದೀರಿ ಆನ್ಲೈನ್ ಅಲ್ಲಿ ಮಾಡಿದ ತರಗತಿಯಲ್ಲೂ ಕೂಡ 15% ಮಾತ್ರ ಅಷ್ಟೇ ಒಂದು ರೀಚ್ ಆಗಿರುವಂತದ್ದು ಅಂತ. ಅದು ಎಷ್ಟೋ ವಿದ್ಯಾರ್ಥಿಗಳಿದ್ದಾರೆ ಸರ್, ಕಷ್ಟದಲ್ಲಿರುವಂತವ್ರು, 3 ಹೊತ್ತು ಊಟ ಇಲ್ಲದಂತವ್ರು. ಅದು ಈ ಕೋವಿಡ್ ಸ್ಥಿತಿಯಲ್ಲಂತೂ ಯಾರ ಮನೆಯಲ್ಲಿ ತಂದೆ ಬದುಕಿದಾರೋ, ಯಾರ ಮನೆಯಲ್ಲಿ ತಾಯಿ ಇದಾರೋ, ಯಾರ ಮನೆಯಲ್ಲಿ ಆಹಾರ 3 ಹೊತ್ತಿಗಿದೆಯೋ ಇದೇನೂ ಗೊತ್ತಿಲ್ಲ ನಮಗೆ. ಇಂಥ ಸಂದರ್ಭದಲ್ಲಿ ಈ ತರದ ಪರೀಕ್ಷೆ 3 ಗಂಟೆದು ಖಂಡಿತ ನಾವು ಇದಕ್ಕೆ ಸಪೋರ್ಟಿವ್ ಆಗಿ ಇಲ್ಲವೇ ಇಲ್ಲ. ಆಮೇಲೆ ಇದು ನಡೀಲೂಬಾರದು. ಇದನ್ನ ಮಾಡುವುದರಿಂದ ಏನಾಗುತ್ತೆ, ವಿದ್ಯಾರ್ಥಿಗಳ ಮೇಲೆ ಮತ್ತೊಂದು ಹೊರೆಯನ್ನು ನಾವು ಹಾಕ್ತಾ ಇದ್ದೇವೆ. ಆಮೇಲೆ ಇಡೀ ವರ್ಷ ಉಮೇಶ್ ಸರ್ ಹೇಳಿದಾಗೆ ನೋಡಿ, 15 ತಿಂಗಳ ಕಾಲ ವಿದ್ಯಾರ್ಥಿಗಳು ಶಾಲೆಯನ್ನ ನೋಡಿಲ್ಲ. ಈಗ ಪರೀಕ್ಷೆಯ ಅವರಿಗೆ ಪರಿಚಯಗಳಾಗಿಲ್ಲ. ಮನೆಯಲ್ಲಿ ಕೂತು ಬರ್ಸಿದ್ದೇ ಆಗ್ಲಿ ಬಿಟ್ರೆ ಏನ್ ಬರ್ದಿದ್ದ ನೋಡಿ. ಆನ್ಲೈನ್ ಪರೀಕ್ಷೆಗಳದ್ದು ಒಂದು ಸಣ್ಣ ಮೌಲ್ಯಮಾಪನ ಮಾಡಿದ್ದೆ, ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಒಳ್ಳೆ ಮಾರ್ಕ್ಸ್ ಬಂತು. ಕಾರಣ ಏನು, ಅದಕ್ಕೆ ಬೇಕಾದ ಎಲ್ಲ ಸಲಕರಣೆಗಳಿತ್ತು ಅವ್ರ ಹತ್ರ. ಹಾಗಾಗಿ ನಾವು ಅಂತ ಒಂದು ವ್ಯವಸ್ಥೆ ಕೈ ಹಾಕೋದು ಬೇಡ. ಅದರ ಬದಲು ಇವ್ರು ಹೇಳಿದಾಗ ಒಂದು 200 ಪ್ರಶ್ನೆಗಳನ್ನ ಮೊದಲು ಮಕ್ಕಳಿಗೆ ಕೊಡೋದು. ಆದ್ರೆ ನಮ್ಮದೊಂದು ಕ್ವಶನ್ ಬ್ಯಾಂಕ್ ಅಂತ ಮಕ್ಕಳಿಗೆ ತಲುಪಬೇಕು ಶಿಕ್ಷಕರ ಮೂಲಕ. ಆ ಕ್ವಶನ್ ಬ್ಯಾಂಕ್ ನಲ್ಲೇನೆ 50 ಪ್ರಶ್ನೆಗಳನ್ನ ನಾವು ಪರೀಕ್ಷೆಗೆ ಕೇಳೋದಾದ್ರೆ, ನೀವೊಂದು 200 ಪ್ರಶ್ನೆ ಕೊಟ್ರಿ, 200 ಪ್ರಶ್ನೆಗಳಲ್ಲಿ ಒಂದು 50 ಪ್ರಶ್ನೆಗಳನ್ನ ಕೇಳಿ. ಅದು 1 ಗಂಟೆಯ ಕಾಲ. ಈಗ ಹೇಗಿದ್ರು CET ಪರೀಕ್ಷೆಗಳ ಪರಿಚಯ ಇರೋದು ಎಲ್ಲರಿಗೂ ಇದೆ. ಅದೇ ಮಾದರಿಯಲ್ಲಿ ಇನ್ನೂ ಸರಳೀಕರಿಸಿ ಮಾಡಬಹುದು ಅಂತ ನಾನು ಹೇಳುವಂಥದ್ದು. ಆಮೇಲೆ ಇವರೆಲ್ಲ ಪ್ರತಿ ಜಿಲ್ಲೆಯಲ್ಲಿ ಏನ್ ಮಾಡಿದ್ದಾರೆ, ಪಾಸಿಂಗ್ ಮೆಟೀರಿಯಲ್ ಅಂತ ಒಂದು ಡೆವಲಪ್ ಮಾಡಿದ್ದಾರೆ. ಅದರಲ್ಲಿ 1 ಮಾರ್ಕ್ಸ್ ಪ್ರಶ್ನೆಗಳು ಮಾಡಿದ್ದಾರೆ. ಅದರಲ್ಲೇ ತೆಗೆದ್ರೆ ಸಾಕು ಸರ್, ಒಂದು ಕ್ವಶನ್ ಬ್ಯಾಂಕ್ ರೆಡಿ ಆಗುತ್ತೆ. ಆ ಕ್ವಶನ್ ಬ್ಯಾಂಕ್ ಅನ್ನ ವಿದ್ಯಾರ್ಥಿಗಳಿಗೆ ತಲುಪಿಸಿ ಒಂದು ಇದು ನಾನು ಉಮೇಶ್ ಸರ್, ಈಗ ನಿಮ್ಮ ಈ ಒಂದು ನೀವು ಮನವಿಯನ್ನು ಪ್ರಿಪೇರ್ ಮಾಡುವಾಗ ಬಹುಶಃ ನಿಮ್ಮೆಲ್ಲ ಶಿಕ್ಷಕರನ್ನು ಈ ನಡುವೆ ನಮಗೆ ನೇರ ಸಂಪರ್ಕದಲ್ಲಿ ಪೋಷಕರಿದ್ದಾರೆ. ಹಲೋ ಹಲೋ, ಯಾರು ಮೇಡಮ್ ಮಾತಾಡ್ತಾ ಇದ್ದೀರಿ? ಹಲೋ, ನಾನು ಪ್ರೀತಿ ಕರ್ಕೇರ ಅಂತ ಮಂಗಳೂರಿನಿಂದ. ಪೋಷಕರು ಪೋಷಕರು ಹೌದು. ನನ್ನ ಮಗ 2nd ಇಯರ್ ಮುಗಿಸಿ ಈಗ ಅದೇ ಎಕ್ಸಾಮ್ಗೆ ಕಾಯ್ತಾ ಇದ್ದಾರೆ. ಈಗ ಮೇಡಮ್ ನೀವು ಈಗಾಗಲೇ ನೋಡಿರ್ಬೋದು ಶೋವನ್ನು. ಈಗ ಪ್ರಾಂಶುಪಾಲರ ಸಂಘದವರು ಹೇಳ್ತಾ ಇದ್ದಾರೆ, ಪರೀಕ್ಷೆಯನ್ನು ಮಾಡಬೇಕು ಯಾಕಂದ್ರೆ ಇಲ್ವಾದ್ರೆ ಮಕ್ಕಳಿಗೆ ಆ ಒಂದು ಇಡೀ ಒಂದು ಏನು ಶೈಕ್ಷಣಿಕ ಪ್ರೋಸೆಸ್ ನಲ್ಲಿ ಒಂದು ಸಣ್ಣದ ಕೊರತೆ ಆಗ್ತದೆ. ಸೊ ಹಾಗಾಗಿ
ಅತ್ಯಂತ ಸರಳ ಮಾದರಿಯಲ್ಲಿ ಮಾಡಬೇಕು ಅಂತ ಒಂದು ವಿಚಾರ ಅವ್ರದ್ದು. ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ನಿಮ್ಮ ಅಭಿಪ್ರಾಯ ಏನು? ಒಬ್ಬ ಪೋಷಕರಾಗಿ ನಿಮ್ಮ ಅಭಿಪ್ರಾಯ ಏನು? ಸರ್ ಸರ್ ಉಮೇಶ್ ಕರ್ಕೇರ್ ಅವರಿಗೆ ನಮಸ್ಕಾರ, ಅಧ್ಯಕ್ಷರು, ಮತ್ತೆ ಡಾಕ್ಟರ್ ಸಿ ಕೆ ಮಂಜುನಾಥ್ ಅವರಿಗೂ ನಮಸ್ಕಾರ. ನಮಸ್ಕಾರ. ಸೊ ನಿಮ್ಮ ಅನಿಸಿಕೆಗಳನ್ನು ನಾನು ಕೇಳಿದೆ, ಅದು ಚೆನ್ನಾಗಿತ್ತು. ಅದು ಒಂದು ನೀವು ಪ್ರಶ್ನೆ ಪತ್ರಿಕೆ ಮೊದಲೇ ಪ್ರಿಪೇರ್ ಮಾಡುವುದು ಅಂತೂ ಒಂದು ಸಹಾಯಕ ಆಗ್ಬಹುದು. ಎರಡನೇದಾಗಿ ನೀವು ಸುಲಭ ರೀತಿಯ ಪ್ರಶ್ನೆ ಪತ್ರಿಕೆ ಅಂದಿರಿ. ಯಾಕೆಂದ್ರೆ ಈಗ ಮಕ್ಕಳು, ನನ್ನ ಒಂದು ಸಲಹೆ, ಎಕ್ಸಾಮ್ ಎಲ್ಲ ಇದು ಕ್ಲಾಸಸ್ ಆಗಿದೆ, ನೀವು ಹೇಳಿದಾಗೆ 3 ತಿಂಗಳು ಮಾತ್ರ ಸಿಕ್ಕಿದ್ದಾರೆ ನೇರ ಇದಕ್ಕೆ ಮಕ್ಕಳು. ಉಳಿದ ಟೈಮ್ ನಲ್ಲಿ ಅವರು ಆನ್ಲೈನ್ ನಲ್ಲಿ ಇದ್ದರು. ಈಗ ಅವ್ರಿಗೆ ಏನಿಲ್ಲ, ಲಾಕ್ಡೌನ್ ಅಂತೇಳಿ ಬಹಳ ಹ್ಯಾಪಿಯಾಗಿ ಕೂತಿದ್ದಾರೆ. ಸೊ ಈ ಸಮಯದಲ್ಲಿ ನಿಮ್ಮ ಆ ಯೋಜನೆಗಳಿದೆಯಲ್ಲ, ಅದು ಕಾರ್ಯರೂಪಕ್ಕೆ ಹಾಕಿದರೆ ಸ್ವಲ್ಪ ಅನುಕೂಲ ಆಗ್ಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಮತ್ತೆ ಎರಡನೇದಾಗಿ ಡಾಕ್ಟರ್ ಸಿ ಕೆ ಮಂಜುನಾಥ್ ಅವರು ಹೇಳಿದ್ರು, ಮೊಬೈಲ್, ಲ್ಯಾಪ್ಟಾಪ್, ಇಂಟರ್ನೆಟ್ ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಇಲ್ಲದ ಮಕ್ಕಳು ಬಹಳ ಜನ ಇದ್ದಾರೆ. ಒಂದು ವೇಳೆ ನಾವು ಪೇಟೆಯಲ್ಲಿ ಈಗ ಜೀವಿಸ್ತಾ ಇದ್ದೇವೆ, ನಾವು ಸಿಟಿಯಲ್ಲಿ, ನಮಗೆ ಇಂಟರ್ನೆಟ್ ಇದು ಕೊರತೆಯಾಗಿ ಎಷ್ಟೋ ಕ್ಲಾಸಸ್ ಗಳು ಮಿಸ್ ಆದದ್ದು ಉಂಟು. ನಮಗೆ ಇಂಥ ಅನಾನುಕೂಲತೆಗಳು ಇರುವಾಗ ಗ್ರಾಮೀಣ ಮಕ್ಕಳ ವಿಚಾರಗಳು ಏನು ಎಂಬುದು ಒಂದು ಯೋಚನೆ ಆಗ್ತದೆ. ಸೊ ಇದು 2 ನನ್ನ ಅನಿಸಿಕೆಗಳು ಸರ್. ಇದಕ್ಕೆ ಏನಾದ್ರೂ ನಿಮ್ಮ ಸಲಹೆಗಳು ಇದ್ದರೆ ಬಹಳ ಸಂತೋಷವಾಗಿ ನಾವು ಸ್ವೀಕಾರ ಮಾಡ್ತೇವೆ. ಮೇಡಮ್, ಥ್ಯಾಂಕ್ ಯು. ನೋಡ್ತಾ ಇರಿ ಇಬ್ರು ಕೂಡ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ. ಥ್ಯಾಂಕ್ ಯು ಸರ್. ಹೇಳಿ ಸರ್. ಈಗ ಅವರು ಏನು ಮಂಜುನಾಥ್ ಸರ್ ಹೇಳಿದಾಗೆ, ಏನು ಗ್ರಾಮೀಣ ಬಿಡಿ, ಪೇಟೆಯಲ್ಲೋ ನಮಗೆ ಇಂಟರ್ನೆಟ್ ಆನ್ಲೈನ್ ಕ್ಲಾಸ್ಗಳು ಮಿಸ್ ಆಗಿದೆ ಅಂತ ಹೇಳ್ತಾರೆ. ಬಹಳ ಕಷ್ಟ. ಈಗ ನೋಡಿ, ನಾವೇನೆ ಮನೆಯಲ್ಲಿ ತೆಗೆದುಕೊಂಡ್ರೆ, ಈಗ ನಾನು ಪಾಠ ಮಾಡೋರಿದ್ದೇನೆ, ನನ್ನ ಮಗಳು ಆನ್ಲೈನ್ ಕ್ಲಾಸ್ ತಗೊಳ್ಳೋಳಿದ್ದಾಳೆ. ಇಬ್ಬರಿಗೂ ಒಟ್ಟಿಗೆ ಬೇಕಾದಂತ ಬ್ಯಾಂಡ್ ವಿಡ್ತ್ ಸಿಗುವಂತ ವ್ಯವಸ್ಥೆ ಇದೆಯಾ ನಮಗೆ? ಅದು ಮೊದಲನೇ ಪ್ರಶ್ನೆ. ಎರಡನೇದು, ಎಷ್ಟು ಮನೆಗಳಲ್ಲಿ ಈ ವ್ಯವಸ್ಥೆಗಳಿಗೆ ಅವಕಾಶ ಇದೆ ಸರ್? ಮಲ್ಟಿಪಲ್ ಮೊಬೈಲ್ಸ್, ಮಲ್ಟಿಪಲ್ ಲ್ಯಾಪ್ಟಾಪ್ಸ್. ನಾವು ಆ ಪರಿಸ್ಥಿತಿಯಲ್ಲಿ ಇನ್ನೂ ಈ ದೇಶದಲ್ಲಿ ಮೊಬೈಲ್ ಇರೋದು ಕೂಡ ಕಷ್ಟ ಸರ್. ಈ ದೇಶ ಸಾಮಾನ್ಯ ವರ್ಗದ ಜನರ ಮನೆಯಲ್ಲಿ ಸಣ್ಣ ಮಾಮೂಲಿ ಏನೋ ಫೋನ್ ಮಾಡೋ ಸಲುವಾಗಿ ಸಣ್ಣ ಮೊಬೈಲ್ ಇಟ್ಕೊಂಡಿರ್ತಾರೆ. ನಿಮ್ಮ ವಿಡಿಯೋ ನೋಡ್ಲಿಕ್ಕೆ ಕೂಡ ಆಗ್ತಾ ಇರ್ಲಿಲ್ಲ. ನಾನೇನೆ ನಿಮಗೆ ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ ನೋಡಿ. ಉಡುಪಿ ಜಿಲ್ಲೆಯಲ್ಲಿ ಒಂದು ಸಣ್ಣ ಸರ್ವೆ ಮಾಡಿದ್ದೀನಿ. ಅಲ್ಲಿರ್ತಕ್ಕಂಥ ಹತ್ತಿರದ ವಿಲೇಜಸ್ ನಲ್ಲಿ ಒಂದು 300-350 ಮನೆಗಳು ತೆಗೆದುಕೊಂಡಾಗ ಸಾಧಾರಣ ಎಲ್ಲರ ಮನೆಯಲ್ಲೂ ಮೊಬೈಲ್ ಇದೆ. ಆದ್ರೆ ಇದಕ್ಕೆ ಅವಶ್ಯಕತೆಗೆ ಅಗತ್ಯ ಇರತಕ್ಕಂಥ ಆ ಮೊಬೈಲ್ಗಳಿಲ್ಲ. ಯಾಕೆ ಅಂತಂದ್ರೆ ನಿಮಗೆ ಅದರಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲಾ ಸಲಕರಣೆಗಳನ್ನ ನೀವು ಉಪಯೋಗಿಸ್ಕೋಬೇಕಾದ್ರೆ ಇವತ್ತು ಮಿನಿಮಮ್ 6,000-7,000 ರೂಪಾಯಿನ ಒಂದು ಮೊಬೈಲ್ ಬೇಕೇ ಬೇಕಾಗುತ್ತೆ. ಆಮೇಲೆ ತಗೊಳ್ಳುವಂತ ಸೆಟ್ ಏನಾಗುತ್ತೆ, ಇವತ್ತು 3 ತಿಂಗಳಲ್ಲಿ 4 ತಿಂಗಳೊಳಗೆ ಅದು ಕೈ ಕೊಟ್ಬಿಟ್ರೆ ನಿಮಗೆ ಮತ್ತೆ ಅದನ್ನ ಇನ್ನೊಂದನ್ನ ಪರ್ಚೇಸ್ ಮಾಡುವಂತ ಶಕ್ತಿಯೂ ನಮಗಿಲ್ಲ. ಕಳೆದ 1.5 ವರ್ಷದಲ್ಲಿ ಸರ್ ನಾವು ಹಣಕಾಸಿನಲ್ಲಿ ಸಾಕಷ್ಟು ಸೋತಿದ್ದೇವೆ. ಎಷ್ಟೋ ಜನಕ್ಕೆ ಕೆಲಸಗಳಿಲ್ಲ, ಆರ್ಥಿಕ ಪರಿಸ್ಥಿತಿ ಬಹಳ ತೊಂದರೆ ಎಲ್ಲಾ ವರ್ಗದ ಜನರದು, ಎಲ್ಲರಿಗೂ ಕಷ್ಟವೇ. ತುಂಬಾ ಕಷ್ಟದಲ್ಲಿರುವಾಗ ಸರ್ ಆ ಮನೆಗಳಲ್ಲಿ 2 ಮೊಬೈಲ್ ಬೇಕು, 3 ಬೇಕು ಅನ್ನುವಾಗ ಸರ್ ಹೇಳಿದಾಗೆ ನಾವು ಖಂಡಿತ ಬದಲಾವಣೆಯನ್ನು ತಂದುಕೊಂಡು ಸರಳೀಕರಿಸಿ ಇದನ್ನ ಸಾಧ್ಯ ಆದಷ್ಟು ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಒತ್ತಡ ಇಲ್ಲದಂತ ಒಂದು ಪರೀಕ್ಷೆಯನ್ನು ನಾವು ಕೊಡುವುದಾದ್ರೆ ಮಾತ್ರ ಒಂದು ಒಳ್ಳೆಯ ಪರೀಕ್ಷೆ ಆಗತ್ತೆ. ಯಾಕೆಂದ್ರೆ ಅಂತ ಒಂದು ಪರಿಸ್ಥಿತಿಯಲ್ಲಿದ್ದೇವೆ ನಾವೀಗ. ಈಗ ಸರ್ ಈ ನಡುವೆ ಕೆಲವು ರಾಜ್ಯಗಳಲ್ಲಿ ನಾವು ನೋಡಿದೆವು, ಏನು 10th ಸ್ಟ್ಯಾಂಡರ್ಡ್ ಪರೀಕ್ಷೆಯನ್ನು ನಾವು ಮಾಡುವುದಿಲ್ಲ ಅಂತ ತೀರ್ಮಾನಕ್ಕೆ ಬಂದ ವಿಚಾರಗಳು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಇಬ್ಬರದು ಕೂಡ? ಈಗ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮಾಡದಿದ್ರು ಅಂತ ಒಂದು ಸಮಸ್ಯೆ ಬರ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಅವರಿಗೆ ಈಗಾಗಲೇ ಎಲ್ಲ ತರಗತಿ ಪರೀಕ್ಷೆಗಳು ಮತ್ತು ಮಧ್ಯವಧಿ ಪರೀಕ್ಷೆಗಳು ಅದರ ಆಧಾರದಲ್ಲಿ ಫಲಿತಾಂಶವನ್ನು ಕೊಡಬಹುದು. ಇಲ್ಲಿ ದ್ವಿತೀಯ PUC ಯಲ್ಲಿ ಆ ರೀತಿ ಅಲ್ಲ. ಮುಂದೆ ವಿದ್ಯಾರ್ಥಿಗಳು ಪ್ರೊಫೆಷನಲ್ ಕೋರ್ಸ್ಗಳಿಗೆ ಹೋಗ್ತಾರೆ, ಮತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಬರೀತಾರೆ. ಅಲ್ಲಿ ಅವರಿಗೆ ಒಂದು ಅಳತೆಗೋಲು ಇದೆ. ಇಲ್ಲಿ ಅದಕ್ಕೆ ಅವರಿಗೆ ಒಂದು ಬೇಕು, ಸ್ಕಿಪ್ ಮಾಡಬಾರದು, ಎಕ್ಸಾಮ್ ಮಾಡಲೇಬೇಕು. ಯಾವುದೇ ರೀತಿಯಲ್ಲಿ ಒಂದು ಪ್ರೊಫೆಷನಲ್ ಕೋರ್ಸ್ಗಳಿಗೆ ಹೋಗುವ ಸಂದರ್ಭದಲ್ಲಿ ಅದು ಬಾರಿ. ಯಾಕಂದ್ರೆ ನಮ್ಮಲ್ಲಿ ಒಂದಷ್ಟು ಪೋಷಕರಲ್ಲಿ 10th ಇದ್ದು ಬಿಟ್ಟಿದ್ದಾರೆ ಅಂತಲ್ಲ, PUC ಇದು ಬಿಟ್ಬಿಟ್ರೆ ಒಳ್ಳೇದು ಅಂತ. ಪೋಷಕರಲ್ಲೇ ಅಲ್ಲ, ನಾವೇ ಒಂದು ಸರ್ವೆ ಮಾಡಿದ್ವಿ, ಅದ್ರಲ್ಲಿ 58% ಮಕ್ಕಳೇ ಹೇಳಿದಾರೆ ನಮಗ್ ಬೇಡ ಬಿಟ್ಬಿಡಿ ಅಂತ. ಅಲ್ಲ, ಈಗ ಒಂದು ಅವರಿಗೆ ಪ್ರಮೋಷನ್ ಮಕ್ಕಳು ಈಗ ಕಾರ್ಯಕ್ರಮ ನೋಡ್ತಾ ಇರೋ ಮಕ್ಕಳು ಅಥವಾ ಪೋಷಕರು ಕೂಡ ಬೇಡ ಅಂತ ಸರ್ ಹೇಳಿದ್ರು. 58% ಮಕ್ಕಳು ಕೂಡ ಬೇಡ ಅಂತ ಹೇಳಿದ್ರು ಅಂತ.
ಬಟ್ ಯಾಕೆ ಬೇಕು ಸೆಕೆಂಡ್ PUC ಯಲ್ಲಿ ಅದ್ರ ಕೂಡ ಬಹುಮುಖ್ಯವಾಗಿ ಸೆಕೆಂಡ್ PUC ಯ ಫೈನಲ್ ಎಕ್ಸಾಮ್ ಅನ್ನು ಯಾಕೆ ನಡೆಸಬೇಕು ಅನ್ನೋ ವಿಚಾರವಾಗಿ ಇಬ್ರು ಹೇಳಿರುವಂತಹ ವಿಚಾರ ಏನಂತ ಹೇಳಿದ್ರೆ ಅದು ಮುಂದಿನ ಭವಿಷ್ಯಕ್ಕೆ ಅದೊಂದು ದಿಕ್ಸೂಚಿ ಮಾನದಂಡ ಅದು. ಹೇಳಿ ಸರ್, ಹೌದು, ಹೌದು. ಮಾನದಂಡ. ಮತ್ತೆ ಸಾಕಷ್ಟು ಏನು ಎಂಟ್ರೆನ್ಸ್ ಎಕ್ಸಾಮ್ ಬರೆಯುವ ಸಂದರ್ಭದಲ್ಲೆಲ್ಲ ಮುಂದಿನ ಎಷ್ಟೋ ಹಾದಿಗಳಿಗೆ ಈಗ ನೋಡಿ, ನಾನು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇದು ನೋಡ್ತಾ ಇರ್ತಕ್ಕಂಥ, ನೀವು ಪ್ಲೇಸ್ಮೆಂಟ್ ಆಗುವಾಗ್ಲೂ ಕೂಡ 10th ಮತ್ತು PUC ಯ ರಿಸಲ್ಟ್ಸ್ ಅನ್ನ ನೋಡಿ ಅದರ ಮೇಲೆ ಬೆಂಚ್ ಮಾರ್ಕ್ ಅನ್ನ ಇಟ್ಕೊಂಡು ಮಕ್ಕಳನ್ನ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ತಾರೆ. ಹೌದು, ಕೋವಿಡ್ ಇವತ್ತು ಇರಬಹುದು, ನೀವಿನ್ನು ಸೆಕೆಂಡ್ PUC ಆನಂತರ ಏನು ಹೈಯರ್ ಎಜುಕೇಶನ್ ಮುಗಿಸಿದ ನಂತರ ಅದಿಲ್ಲ, ಅದು ಹೋಗಿರುತ್ತೆ. ಅಷ್ಟೊತ್ತಿಗೆ ನಿಮ್ಮ ಏನು ಮಾರ್ಕ್ಸ್ ಕಾರ್ಡ್ ಮಾತ್ರ ಇದ್ದೇ ಇರುತ್ತೆ. ಇಲ್ಲಿ ಸರ್ ದ್ವಿತೀಯ PUC ವಿದ್ಯಾರ್ಥಿಗಳು ಈಗ ನಾವು ಕೆಲವು ಫಸ್ಟ್ ಟೆಸ್ಟ್ ಮಾಡಿದ್ದೇವೆ, ಮಧ್ಯಾವಧಿ ಪರೀಕ್ಷೆ ಮಾಡಿದ್ದೇವೆ, ಪ್ರಿಪರೇಟರಿ ಸ್ವಲ್ಪ ಮಾಡಿದ್ದೇವೆ, ಆದ್ರೆ ಎಲ್ಲ ವಿದ್ಯಾರ್ಥಿಗಳು ಅದರಲ್ಲಿ ಪಾಲ್ಗೊಳ್ಳಿಲ್ಲ. ನಾವು ಅವರನ್ನು ಈಗ ಎಲ್ಲ ಪಾಸ್ ಅಂತ ಕೊಟ್ರೆ ಅವರಿಗೆ ಅಂಕಗಳನ್ನು ಯಾವ ಆಧಾರದಲ್ಲಿ ಹಾಕುವುದು, ಅದಕ್ಕೆ ಅವಕಾಶ ಇಲ್ಲ. ಇನ್ನೊಂದು, ಅವರು ಪರೀಕ್ಷೆ ಇಲ್ಲದೆ ಪಾಸ್ ಆದ್ರೆ ಅವರಿಗೆ ಕೂಡ ಒಂದು ರೀತಿಯ ಆತ್ಮವಿಶ್ವಾಸ ಬರುವುದಿಲ್ಲ. ಏನು ಹೇಳ್ತಾರೆ ಹೊರಗಿನವರು ಪರೀಕ್ಷೆ ಇಲ್ಲದೆ ಪಾಸ್ ಆದ್ದು, ಹೌದು, ಒಂದು ಬ್ರ್ಯಾಂಡ್ ಉಳಿದು ಹೋಗುತ್ತೆ ಅಂತ ನಮ್ಮದೊಂದು. ಅದಕ್ಕೆ ಪರೀಕ್ಷೆ ಮಾಡಿ ಒಂದು ಪಾಸ್ ಆದ್ರೆ ನಾವು ಪರೀಕ್ಷೆ ಬರ್ದೇ ಪಾಸ್ ಆದ್ದು ಎನ್ನುವ ಒಂದು ಆತ್ಮವಿಶ್ವಾಸ ಇದೆ. ಅಲ್ಲ, ಬ್ರ್ಯಾಂಡ್ ಉಳಿದು ಹೋಗುತ್ತೆ ಅಂತ ಇವರು ಕೋವಿಡ್ ಬ್ಯಾಚಿನವರು ಆ ಬ್ರ್ಯಾಂಡ್ ಉಳಿಬಾರದು ಅನ್ನೋದು ನಾನು ಹೇಳೋದು. ಯಾಕೆಂದ್ರೆ ಯಾವುದೇ ಒಂದು ವಿಷಯ ಬಹಳ ಮುಖ್ಯ, ಎಕ್ಸಾಮ್ ಮುಖ್ಯ, ಆದ್ರೆ ಎಷ್ಟು ನಾವು ಅದನ್ನ ಸರಳೀಕರಿಸಿ ಮಾಡಿ ಆಮೇಲೆ ಎಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯವನ್ನ ದೊರಕಿಸ್ಕೊಡೋದಕ್ಕಾಗತ್ತೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾದಂತ ಒಂದು ಪದ ನಾವು ನೋಡ್ಕೋಬೇಕು. ಬಹಳ ಕಷ್ಟದಲ್ಲಿದ್ದಾರೆ ಸರ್. ಇನ್ನಂತೂ ವಿದ್ಯಾರ್ಥಿಗಳಲ್ಲೂ ಬರ್ತಾ ಇದೆ ಈ ಒಂದು ಕಾಯಿಲೆಯ ಒಂದು ಸ್ವರೂಪ. ಅಲ್ಲಿ ಅದರ ಪ್ರಮಾಣ ಏನಾಗತ್ತೆ, ಹೇಗೆ ಸರ್ಕಾರ ಹೇಳ್ಬೋದು ನಾವೆಲ್ಲ ರೆಡಿ ಇದ್ದೇವೆ ಅಂತ. ಈಗಾಗಲೇ ಅನುಭವಿಸಿ ಆಯ್ತು. ನಾವು ಎರಡನೇ ಅಲೆಯಲ್ಲಿ ಏನನ್ನು ಕಲ್ತಿಲ್ಲ, ಎರಡನೇ ಅಲೆಯಲ್ಲಿ ನಮ್ಮ ಹತ್ತಿರದವರನ್ನೇ ಕೂಡಲೇ ಕಳ್ಕೊಂಡಿದ್ದೇವೆ. ಶುಕ್ರವಾರ ಒಳಗೆ ಹೋದವರು ಶನಿವಾರ ಬೆಳಗ್ಗೆ ಪೇಪರ್ನಲ್ಲೇ ಫೋಟೋ ಇರೋದು. ಆ ಮಟ್ಟದಲ್ಲಿರುವಾಗ ವಿದ್ಯಾರ್ಥಿಗಳಿಗೆ ಇದು ಹೋದಾಗ ಏನ್ ಆಗತ್ತೆ ಅನ್ನುವಂಥದ್ದು ತುಂಬಾ ಜಾಗರೂಕತೆಯಿಂದ ನೋಡ್ಬೇಕಾದ ನಮ್ಮ ಜವಾಬ್ದಾರಿ ಸರ್ ಇವತ್ತು. ಅದರಲ್ಲೂ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ನೈತಿಕ ಇದು. ಈಗ ಸರ್ ಇದು ಉಮೇಶ್, ಈಗ ನಾನು ಆಗ್ಲೇ ಅದು ಆ ಪ್ರಶ್ನೆಗೆ ಬಂದೆ. ನೀವು ಈ ಮನವಿಯನ್ನು ಇಲ್ಲಿ ಪ್ರಿಪೇರ್ ಮಾಡೋ ಹೊತ್ತಿಗೆ ನಿಮ್ಮ ಸಂಘದ ಶಿಕ್ಷಕರು, ಪ್ರಾಚಾರ್ಯಗಳು, ಪ್ರಾಂಶುಪಾಲರ ಜೊತೆಗೆಲ್ಲ ಚರ್ಚೆ ಮಾಡಿರ್ತೀರಿ. ಗ್ರಾಮೀಣ ಭಾಗದ ಪ್ರಾಂಶುಪಾಲರುಗಳು, ಶಿಕ್ಷಕರು ಏನ್ ಹೇಳ್ತಾ ಇದ್ರು ಸರ್? ಹೌದು, ಅವರು ಇದಕ್ಕೆ ಸ್ಪಂದಿಸಿದ್ದಾರೆ. ಅವರಿಗೆ ಕೂಡ ಅಲ್ಲಿಯ ವಿದ್ಯಾರ್ಥಿಗಳನ್ನು ತಲುಪಲಿಕ್ಕೆ ಆಗ್ಲಿಲ್ಲ, ಆನ್ಲೈನ್ ತರಗತಿಯಲ್ಲಿ ತಲುಪಲಿಕ್ಕೆ ಆಗ್ಲಿಲ್ಲ. ಈಗ ಏನಾದ್ರೂ ಒಂದು ವಿದ್ಯಾರ್ಥಿಗಳನ್ನು ಕನಿಷ್ಠ ಅವರು ಕಾಲೇಜಿಗೆ ಬರ್ಲಿಕ್ಕೆ ಸಾಧ್ಯ ಆಗದಿದ್ರು ಅವರ ಮನೆಗೆ ತಲುಪಿಸಿ ಆದ್ರೂ ಈ ಒಂದು ಪ್ರಶ್ನೆ ಕೋಶವನ್ನು ಅವರನ್ನು ತಯಾರು ಮಾಡಬಹುದು ಎನ್ನುವುದು ಆಲೋಚನೆ. ಆ ರೀತಿಯಲ್ಲಿ ಆದ್ರೂ ಸೊ ಹಾಗಾಗಿ ನಿಮ್ಮ ಒಟ್ಟು ಒಂದು ಶಿಕ್ಷಕ ವಲಯ ಅಥವಾ ಪ್ರಾಂಶುಪಾಲರು ಎಲ್ಲರೂ ಒಂದು ನಿರ್ಧಾರಕ್ಕೆ ಬಂದು ಈ ರೀತಿಯ ಒಂದು ಮನವಿಗೆ ಅಥವಾ ಈ ರೀತಿಯ ಒಂದು ನಿರ್ಧಾರಕ್ಕೆ ನೀವು ನಂದೊಂದು ಆನ್ಲೈನ್ ಒಂದು ಸಣ್ಣ ವಿಷಯ ಅವಕಾಶ ಇದೆ ಹೇಳಿಬಿಡಿ. ಹೇಳಿ ಸರ್. ಆಮೇಲೆ ಕಳೆದ ಜೂನ್ ಜುಲೈನಲ್ಲಿ ನಾನು ಆನ್ಲೈನ್ ಕ್ಲಾಸ್ಗಳು ಮಾಡ್ತಾ ಇದ್ದಾಗ ಕೆಲವು ವಿದ್ಯಾರ್ಥಿಗಳು ಕ್ಲಾಸಿಗೆ ಬರ್ತಾ ಇರ್ಲಿಲ್ಲ. ಅವರಿಗೆ ಫೋನ್ ಮಾಡಿ ಕೇಳ್ತಾ ಇದ್ದೆ ಯಾಕೆ ಅಂತಂದು. ಅವ್ರು ಹೇಳೋರು, ಸರ್ ನಾವು ಈಗ ತುಂಗಭದ್ರಾ ನದಿ ತೀರದಲ್ಲಿ ಇರ್ತಕ್ಕಂಥವ್ರು, ನಮ್ಗೆ ಈಗ ನೀರು ಸಿಕ್ಕಿದೆ, ನೀರು ಸಿಕ್ಕಿದಾಗ ನಾವು ಬೆಳೆಯನ್ನ ಬೆಳ್ಕೊಂಡ್ರೆ ನಾವು ಇನ್ನ 10 ತಿಂಗಳು ಕೂತು ಊಟ ಮಾಡೋದಕ್ಕೆ ಅವಕಾಶ ಆಗತ್ತೆ. ಈಗ ಮನೆಯವರು ನಮ್ಮನ್ನು ಒತ್ತಾಯ ಮಾಡ್ತಾ ಇರೋದು ಮನೆಯಲ್ಲಿರೋದ್ರಿಂದ ನೀನು ಇದಕ್ಕೆ ಬಂದ್ರೆ ನಮಗೂ ಸಹಾಯ ಆಗತ್ತೆ ಅಂತ ಸಂದರ್ಭದಲ್ಲಿ ನೀವು ಆನ್ಲೈನ್ ಕ್ಲಾಸ್ ಇಟ್ಬಿಟ್ಟಿದ್ದೀರಲ್ಲ, ಹೇಗಿದ್ರು ವಿಡಿಯೋ ಇಟ್ಟಿರ್ತೀರಾ ಸರ್, ಮತ್ತೆ ಕೇಳಿಕೊಳ್ತೇವೆ ಅಂತ ಈ ರೀತಿ ಉತ್ತರಗಳನ್ನ ಕೊಡ್ತಾ ಇದ್ರು ಸರ್. ಆಮೇಲೆ ದಿನದಲ್ಲಿ ಅವರ ಕಷ್ಟ ಕೂಡ ಅದು ನ್ಯಾಯವೇ ಸರ್, ಅದು ನ್ಯಾಯವೇ ಅವರದು ಕೂಡ ಅಂತ ಪರಿಸ್ಥಿತಿ ಇರುವಂತದ್ದು ನಾನು ಹೇಳ್ತಾ ಇರ್ತಕ್ಕಂಥ. ಇದರ ಜೊತೆ ನೋಡಿ ಈಗ ಇರುವ ಸಮಸ್ಯೆ ಏನು, ಕಷ್ಟ ಬೇರೆ ಬೇರೆ ಬಹಳ ಕಷ್ಟ, ಬಹಳ ಕಷ್ಟ. ಅದು ನಾವು ಆ ತರದ ಒಂದು ದೇಶದಲ್ಲಿ ಇರೋದ್ರಿಂದ ನಾನು ಹೇಳೋದು, ನಾವು ಕಾಳಜಿಯನ್ನ ವಹಿಸ್ಬೇಕು ಅಂತ. ನಮ್ಮ ಮನಸ್ಸಿನಲ್ಲಿ ಏನಿರ್ಬೇಕು ಅಂದ್ರೆ, ಸರ್ ಹೇಳಿದಾಗೆ ಈಗ 6 ಲಕ್ಷನೋ 8 ಲಕ್ಷ ಎಷ್ಟು ಪ್ರತಿ ವಿದ್ಯಾರ್ಥಿಯೂ ಕೂಡ ಅವನ ಜೀವನವನ್ನ ನಿರೂಪಿಸ್ಕೊಳ್ಳೋದಕ್ಕೆ ಈ 12ನೇ ತರಗತಿಯ ಪರೀಕ್ಷೆ ಹೇಗ್ ಸಹಾಯ ಮಾಡುತ್ತೆ ಅದನ್ನ ನಾವು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮಾತಾಡೋದಾದ್ರೆ ಖಂಡಿತ ಇದನ್ನ ಸುಲಭೀಕರಿಸಬಹುದು. 12th ಸ್ಟ್ಯಾಂಡರ್ಡ್ 12ನೇ ತರಗತಿಯ ಪರೀಕ್ಷೆ ಅತ್ಯಂತ ಮಹತ್ವದ್ದು ಅನ್ನೋದು ಇಲ್ಲಿ ಗಮನಿಸಬೇಕಾದದ್ದು. ವೀಕ್ಷಕರು, ನಾವು ಈ ಮಾತುಕತೆಯನ್ನು ಮುಂದುವರಿಸಿ ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ಳುತ್ತೇನೆ. ಬ್ರೇಕ್ ನಂತರ ಈ ಮಾತುಕತೆ ಮತ್ತೆ ಮುಂದುವರಿಯುತ್ತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, SDM ಕಾಲೇಜು ಉಜಿರೆ.
ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real number one paint. ಎಸ್ಡಿಎಂ ಕಾಲೇಜು ಉಜಿರೆ. ನಮಸ್ಕಾರ. ಅದೇ ನಾವು ಈ ಒಂದು ಸಂವಾದವನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ಮಾತಾಡ್ತಾ ಇದ್ದೆವು ಸೆಕೆಂಡ್ PUC 12ನೇ ತರಗತಿಯ ಈ ಒಂದು ಪರೀಕ್ಷೆ ಯಾವ ರೀತಿ ಇರಬೇಕು ಅನ್ನೋ ಬಗ್ಗೆ. ಈ ಒಂದು ವಿಚಾರದಲ್ಲಿ ಈಗಾಗಲೇ ಏನು ದಕ್ಷಿಣ ಕನ್ನಡ ಜಿಲ್ಲಾ PUC ಕಾಲೇಜುಗಳ ಪ್ರಾಂಶುಪಾಲರ ಸಂಘದವರು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದಾರೆ, ಒಂದಷ್ಟು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಕಾಂಟೆಕ್ಸ್ಟ್ ಮೇಲೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಉಮೇಶ್ ಕರ್ಕೇರ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಡಾಕ್ಟರ್ CK ಮಂಜುನಾಥ್ ಅವರು ಪ್ರೊಫೆಸರ್ ಶ್ರೀ ಮಾಧ್ವ ವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಉಡುಪಿ. ಸೊ ಇವರಿಬ್ಬರು ಈಗಾಗಲೇ ಈ ಒಂದು 12th ಸ್ಟ್ಯಾಂಡರ್ಡ್ಗೆ 12ನೇ ತರಗತಿಗೆ PUCಗೆ ಅಂತಿಮ ಪರೀಕ್ಷೆಯನ್ನು ಮಾಡಬೇಕು, ಆದರೆ ಅದು ಅತ್ಯಂತ ಸರಳೀಕೃತ ಮಾದರಿಯಲ್ಲಿ ಇರಬೇಕು ಅನ್ನೋದನ್ನು ಪ್ರಸ್ತಾಪ ಮಾಡಿದರು. ಜೊತೆಗೆ ಯಾವ ಎಲ್ಲ ಕಾರಣಕ್ಕಾಗಿ ಸೆಕೆಂಡ್ PUCಯ ಅಂತಿಮ ಪರೀಕ್ಷೆ ಮತ್ತು ಅದರ ಫಲಿತಾಂಶ ಮುಖ್ಯ ಆಗುತ್ತೆ ಅನ್ನೋದನ್ನು ಕೂಡ ನಮ್ಮ ಮುಂದೆ ಇಟ್ಟರು. ಸರ್, ಈಗ ಈ ನಡುವೆ ನಮಗೆ ಆನ್ಲೈನಲ್ಲಿ ಒಂದೆರಡು ಪ್ರಶ್ನೆಗಳು ಬಂದಿದೆ. ನಮ್ಮನ್ನು ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ದವರು, ನಾನು ಅದನ್ನು ಆ ಪ್ರಶ್ನೆಯನ್ನು ನಿಮ್ಮ ಗಮನಕ್ಕೆ ತಂದು ಮತ್ತೆ ನಾನು ಚರ್ಚೆಯನ್ನು ಮುಂದಕ್ಕೆ ಕೊಂಡು ಹೋಗ್ತೇನೆ. ಎಸ್ ಅರವಿಂದ ಶಾನುಭೋಗ್ ಅವರು ಕೇಳ್ತಾರೆ, ನೀವು ಆನ್ಲೈನ್ ವಿಚಾರದಲ್ಲಿ ಆಗ ಮಾತಾಡುವಾಗ ಗ್ರಾಮೀಣದ ಭಾಗದ ಜನಕ್ಕೆ ಆನ್ಲೈನ್ ತರಗತಿಗಳು ವಿದ್ಯಾರ್ಥಿಗಳಿಗೆ ತಲುಪಿಲ್ಲ ಅಂತ ನೀವಾಗ ಪ್ರಸ್ತಾಪ ಮಾಡಿದ್ರಿ, ಇವು ನಗರದ ಭಾಗದವರೆಗೂ ತಲುಪಿಲ್ಲ ಅಂತ. ಇಲ್ಲಿ ಅರವಿಂದ್ ಶಾನುಭಾಗ್ ಅವರು ಎತ್ತಿರುವಂಥ ಪ್ರಶ್ನೆ ಏನಂತ ಹೇಳಿದ್ರೆ, ಯಾವುದಾದ್ರೂ ಸಂಸ್ಥೆಗಳು ಸರ್ಕಾರ ಉದ್ಯೋಗಕ್ಕಾಗಿ ಅರ್ಜಿ ಏನು ಸ್ವೀಕಾರ ಮಾಡ್ತಾ ಇರೋ ಸಂದರ್ಭದಲ್ಲಿ ಅಥವಾ ಕಾಲ್ಫರ್ ಮಾಡಿದಾಗ ಗ್ರಾಮೀಣ ಭಾಗದಲ್ಲಿ ನೂರಾರು ಅಥವಾ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ತಾರೆ. ಸೊ ಆವಾಗ ಉದ್ಯೋಗಕ್ಕೆ ಆಗುವಾಗ ಅರ್ಜಿ ಸಲ್ಲಿಸಲಿಕ್ಕೆ ಅವ್ರಿಗೆ ಆಗುತ್ತೆ, ಸಾಧ್ಯ ಆಗುತ್ತೆ, ಅನುಕೂಲ ಆಗುತ್ತೆ. ಬೇರೆ ಕ್ಲಾಸ್ ಆನ್ಲೈನ್ ತರಗತಿಗಳಿಗೆ ಯಾಕೆ ಅಟೆಂಡ್ ಆಗ್ಲಿಕ್ಕೆ ಆಗೋದಿಲ್ಲ? ಸರ್, ಇದರಲ್ಲಿ ಸಾಕಷ್ಟು ನ್ಯೂನತೆಗಳಿದೆ. ನೋಡಿ, ನಾವು ಆನ್ಲೈನ್ ತರಗತಿ ಅಂತ ಹೇಳುವಾಗ ಒಂದು ಸಮಯದ ಇದು ಸಮಸ್ಯೆ ಇರುತ್ತೆ. 1 ಗಂಟೆಯ ಕ್ಲಾಸ್ ಇರುತ್ತೆ, 3/4 ಗಂಟೆಯ ಕ್ಲಾಸ್ ಇರುತ್ತೆ. ಅಷ್ಟು ಹೊತ್ತು ನಿಮಗೆ ಅಲ್ಲಿ ನೆಟ್ವರ್ಕ್, ಪವರ್, ಆಮೇಲೆ ದಿನದಲ್ಲಿ ಎಷ್ಟು ಗಂಟೆಗಳ ಪಾಠ ವಿದ್ಯಾರ್ಥಿಗೆ ಇರುತ್ತೆ, ಇದಿಷ್ಟಕ್ಕೂ ಅವನಿಗೆ ಅಲ್ಲಿ ವ್ಯವಸ್ಥೆ ಇದೆಯಾ? ಈಗ ಎಲ್ಲರಿಗೂ 2 GB ಡೇಟಾ ತಗೊಳ್ಳೋಷ್ಟು ಅವರಿಗೆ ವ್ಯವಸ್ಥೆ ಇದೆಯಾ? ಪ್ರತಿ ದಿನಕ್ಕೂ 2 GB ಡೇಟಾ. ಈಗ 4 ಗಂಟೆಗಳ ಕ್ಲಾಸ್ ಕೇಳಬೇಕಾದ್ರೆ ಒಬ್ಬ ವಿದ್ಯಾರ್ಥಿಗೆ ಮಿನಿಮಮ್ ಅವನ ಹತ್ರ 1 GB ಡೇಟಾ ಬೇಕೇ ಬೇಕಾಗುತ್ತೆ. ಮತ್ತೆ ಅಷ್ಟು ಹೊತ್ತು ಅಲ್ಲಿ ವಿದ್ಯುತ್ ಇರಬೇಕು, ಈ ಎಲ್ಲಾ ಸಲಕರಣೆ ನೆಟ್ವರ್ಕ್ ಇರಬೇಕು, ಮುಖ್ಯವಾಗಿ ಬಹಳ ಮುಖ್ಯವಾದದ್ದು. ಈಗ ಅರ್ಜಿ ಸಲ್ಲಿಸುವಾಗ ಏನಾಗುತ್ತೆ, 10 ರಿಂದ 15 ನಿಮಿಷದಲ್ಲಿ ಆ ಕೆಲಸ ನಡೆದು ಮೊಬೈಲ್ ಅಲ್ಲಿ ಕೂಡ ಮಾಡಬಹುದಲ್ಲ, ಇಲ್ಲದ್ರೆ ಸೈಬರ್ ಸೆಂಟರ್ಗೆ ಮಾಡಬಹುದು. ಹಾಗಾಗಿ ಅದು ಅದಕ್ಕೂ ಮತ್ತು ಇದರ ಮಧ್ಯೆ ತುಳಲಿಕ್ಕೆ ಬಹಳ ಕಷ್ಟ ಮಾಡೋದಕ್ಕೆ. ಎರಡನೇದು ಕಂಟಿನ್ಯೂಸ್ ಪ್ರಾಸೆಸ್. ನೋಡಿ, ಈಗ ನಿತ್ಯ ನಾವು ವಾರದ 7 ದಿನಾನು ಕ್ಲಾಸ್ ಮಾಡ್ತೇವೆ. ವಾರದ 7 ದಿನಾನು ಮಾಡ್ತೀರಿ. ಓಕೆ, ಅದರಲ್ಲಿ ಕೂಡ ಬಹುಶಃ ದಿನದಲ್ಲಿ ಒಂದು 4 ಗಂಟೆ ಮಿನಿಮಮ್ ಇದ್ದೇ ಇರುತ್ತೆ ಕ್ಲಾಸ್ಗಳು ಅಲ್ವಾ? ಹಾಗಾಗಿ ಈ ಏನು ಅವರು ಹೋಲಿಕೆ ಮಾಡಿದ ವಿಚಾರವನ್ನು ಇಲ್ಲಿ ಹೋಲಿಕೆ ಮಾಡಲಿಕ್ಕೆ ಬಹಳ ಕಷ್ಟ. ಅರವಿಂದ್ ಅವರೇ ಗಮನಿಸಿ. ಎಸ್, ಈಗ ಆನ್ಲೈನ್ ಅಲ್ಲಿ ಬಂದಿರುವಂತ ಮತ್ತೊಂದು ಪ್ರಶ್ನೆ, ಪೂಜಾ ಅನ್ನೋರು, ಬಹುಶಃ ವಿದ್ಯಾರ್ಥಿ ಇರಬೇಕು, ಮೆನ್ಷನ್ ಮಾಡಿಲ್ಲ ಅವರು, ಪೂಜಾ ಅವರು ಹೇಳ್ತಾರೆ, 10th ಸ್ಟ್ಯಾಂಡರ್ಡ್ ಮತ್ತು 11th ಸ್ಟ್ಯಾಂಡರ್ಡ್ ಅಂದ್ರೆ ಫಸ್ಟ್ PU ಪರೀಕ್ಷೆನ ನಾವು ಪಡೆದಂತ ಅಂಕಗಳ ಆಧಾರದ ಮೇಲೆ ನಮ್ಮ 12th ಸ್ಟ್ಯಾಂಡರ್ಡ್ ಅನ್ನು ನೀವು ಪಾಸ್ ಮಾಡಿಬಿಡಿ ಅಂತ. ಏನ್ ಹೇಳ್ತೀರಿ ವಿದ್ಯಾರ್ಥಿ? ನಾನು ಪೂಜಾನ್ನ ಕೇಳೋದು ಒಂದು, ಹಾಗಾದ್ರೆ ಈ ಇಡೀ ವರ್ಷ ಅವಳು ಪುಸ್ತಕ ನೋಡ್ಲಿಲ್ಲ ಅನ್ನೋದು ಹೇಳ್ತಾ ಇದ್ದಾಳೇನೋ ಅಂತ ನಮಗೆ ಅದು ಗೊತ್ತಿಲ್ಲ ಪೂಜಾಳ ಬಗ್ಗೆ. ಎರಡನೇದು, ಪೂಜಾಗೆ ಅವಳ ಸಲಹೆ ಚೆನ್ನಾಗಿದೆ, ಆದ್ರೆ 10th ಮತ್ತು 11th ಅಲ್ಲಿ ಅವಳ ಭಾಗವಹಿಸುವಿಕೆ ಹೇಗಿತ್ತು ಅದು ಬಹಳ ಮುಖ್ಯ ಆಗತ್ತೆ. ಈಗ ಇಲ್ಲಿ ಯಾಕೆ ನಾವು ಈ ಒಂದು ಪರೀಕ್ಷೆ ನಡೀಲೇಬೇಕು ಅಂತ ಇನ್ಸಿಸ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ, ನಮ್ಮಲ್ಲಿ ಎಲ್ಲಾ ತರದ ವಿದ್ಯಾರ್ಥಿಗಳಿದ್ದಾರೆ ಸರ್. ಒಂದು ತನ್ನ ಇಡೀ ಪರಿಶ್ರಮವನ್ನ 2 ವರ್ಷ ಹಾಕಿ ಜೀವನವನ್ನ ನಿರ್ಧರಿಸಿಕೊಳ್ಳೇಬೇಕು ಅಂತ ಸಾಧನೆ ಮಾಡೋ ವಿದ್ಯಾರ್ಥಿಗಳಿದ್ದಾರೆ. ಅದು ಗ್ರಾಮೀಣ ಭಾಗದಲ್ಲಿ ಆ ತರದ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ, ಹೆಣ್ಣು ಮಕ್ಕಳಲ್ಲಿದ್ದಾರೆ. ಪೂಜಾ ಒಂದು ಎಕ್ಸಾಂಪಲ್ ಆಗ್ಬೇಕಿತ್ತು ಅವಳು ಈ ಪ್ರಶ್ನೆಯ ಜೊತೆಗೆ. ಹಾಗಿರುವಾಗ 10 ಮತ್ತು 11ನೇ ತರಗತಿಯ ನಾವು ವಿಷಯವಾರ, ಯಾಕೆಂದ್ರೆ ಭೌತಿಕವಾಗಿ ಮಾನಸಿಕವಾಗಿ ಪ್ರತಿ ವರ್ಷ ಒಂದು ವಿದ್ಯಾರ್ಥಿ ಬೆಳೆದೇ ಬೆಳೀತಾರೆ. ಹಾಗಾಗಿ 10ಕ್ಕೆ 12ಕ್ಕೆ ಕಂಪೇರ್ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ. 2 ವರ್ಷಗಳ ಗ್ಯಾಪ್ ಬೇರೆ ಇರ್ತದೆ. ಈಗ ದ್ವಿತೀಯ PUC ಯಲ್ಲಿ ಅವರ ಉದ್ದೇಶವೇ ಒಂಥರ ಬೇರೆ ಇರ್ತದೆ, ಆಮೇಲೆ ಮೆಚೂರ್ ಆಗಿರ್ತಾರೆ. ಕಲಿಯುವ ಕಲಿಕೆನೂ ಅಷ್ಟೇನೆ. 10ನೇ ತರಗತಿಯಲ್ಲಿ ಕಲಿಕೆ ಏನಿದೆ, PUC 1 ಮತ್ತು 2ರ ಸ್ಥಳಗಳಲ್ಲಿ ಕಲಿಯುವಂತ ಕಲಿಕೆಯ ಸಾಮರ್ಥ್ಯತೆ 2 ಬೇರೆ ಬೇರೆ ಮಾನದಂಡಗಳನ್ನು ಇರ್ತಕ್ಕಂಥದ್ದು. ಹಾಗಾಗಿ ಸರ್, ಈಗ
ಅದೇ ಆನ್ಲೈನಲ್ಲಿ ಬಂದಿರುವ ಇನ್ನೊಂದು ಸಲಹೆ ಇದೆ ಸರ್. ಮಂಜುನಾಥನ್ ಅವರು ಕೊಟ್ಟಿರೋ ಸಲಹೆ, ಎಸ್ ಲಾಕ್ಡೌನ್ ಇರಲಿ, ಆದರೆ ಪರೀಕ್ಷೆ ಮಾಡಿ, ನೀವು ಪರೀಕ್ಷೆಯನ್ನು ಹೇಗೆ ಮಾಡಬೇಕಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗಾಗಿ ಮಾತ್ರ ಪ್ರತ್ಯೇಕ ಬಸ್ ಮಾಡಬೇಕು. ಈಗ ಬಸ್ಸಿಗೆ ಓಡಾಡ್ತಾ ಇಲ್ಲ ನೋಡಿ, ಓಡಾಡ್ತಾ ಇಲ್ಲ. ಪರೀಕ್ಷೆ ಸಲುವಾಗಿ ವಿದ್ಯಾರ್ಥಿಗಳಿಗಾಗಿ ಮಾತ್ರ ಬಸ್ಸುಗಳು ಓಡಾಡಲಿ. ಸೊ ಬಟ್ ನೀವು ಪರೀಕ್ಷೆಯನ್ನು ಮಾತ್ರ ಮಾಡಲೇಬೇಕು ಅಂತ. ಅಲ್ಲ, ಇದು ತುಂಬಾ ಒಳ್ಳೆಯ ಅದು ಸಲಹೆ. ಒಳ್ಳೆಯ ನಾನು ಅದಕ್ಕೋಸ್ಕರನೇ ಆಗ್ಲೇ ಹೇಳಿದ್ದು, ಬಸ್ಸುಗಳನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಅದದೇ ಜಾಗಗಳಲ್ಲಿ ನಾವು ಪರೀಕ್ಷೆಗಳನ್ನ ನಡೆಸಿ ಬಿಟ್ರೆ ಆದಷ್ಟು ಅವರಿಗೆ ಹತ್ತಿರದ ಹತ್ತಿರ ಇರುವಂತ ಜಾಗಗಳಲ್ಲಿ ಪರೀಕ್ಷಾ ಕೇಂದ್ರಗಳಿಗೆ ಬಸ್ಸಿನ ಅಗತ್ಯತೆ ಬೀಳೋದಿಲ್ಲಲ್ಲ ಸರ್. ನಾನು ಇರ್ತಕ್ಕಂಥ ಗ್ರಾಮದಲ್ಲಿ, ನಾನು ಇರ್ತಕ್ಕಂಥ ಜಾಗದ ಹತ್ತಿರದಲ್ಲಿರ್ತಕ್ಕಂಥ ಒಂದು ಶಾಲೆಯಲ್ಲಿ ನನಗೆ ನೋಂದಣಿ ಸಿಕ್ಕಿದ್ರೆ ಪರೀಕ್ಷೆ ಬರೆಯುವುದಕ್ಕೆ ನನ್ನ ಕೆಲಸ ಸುಲಭದಲ್ಲಾಗಿ ಹೋಗುತ್ತೆ. ಹಾಗಾಗಿ ಅವ್ರು ಹೇಳಿರ್ತಕ್ಕಂಥ ಸಲಹೆ ನಿಜವಾಗ್ಲೂ ಒಳ್ಳೆಯದಾದದ್ದು. ಬಟ್ ನಾವು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಯಾಕೆ ಹೇಳ್ತಾ ಇದ್ದೇವೆ ಅಂದ್ರೆ, ಆ ಜಾಗದಲ್ಲಿ ನಡೆಯುವಾಗ ಒಂದು ವಿದ್ಯಾರ್ಥಿ ಯಾವುದೇ ಬೇರೆ ಇತರ ಸಂಪರ್ಕಕ್ಕೆ ಬರುವುದಿಲ್ಲ. ಆಮೇಲೆ ಉಮೇಶ್ ಸರ್ ಆಗ್ಲೇ ಹೇಳಿದಾಗೆ ನಾವು ವಿಜ್ಞಾನವನ್ನ ಮತ್ತೆ ವಾಣಿಜ್ಯವನ್ನ, ಕಲಾ ವಿಭಾಗವನ್ನ ಬೇರೆ ಬೇರೆ ಎಕ್ಸಾಮ್ಗಳಾಗಿ ಮಾಡುವಾಗ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದಕ್ಕೂ ಆಗತ್ತೆ. ಯಾಕೆಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆಯ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕಾಗತ್ತೆ. ಮೂರನೇದಾಗಿ ಏನು ಅಂತಂದ್ರೆ ಸಮಯವನ್ನ ಕಡಿಮೆ ಮಾಡ್ತಾ ಇದ್ದೀವಿ. 3 ಗಂಟೆಯ ಸಮಯ ಅಂದ್ರೆ ಸರ್ ಹೇಳಿದಾಗೆ ಈಗ 3 ಗಂಟೆ ನಾವು ಕೂತ್ಕೊಂಡು ಬರೆಯೋದು ಅವ್ರಿಗೆ ತಪ್ಪಿ ಹೋಗಿ 15 ತಿಂಗಳಾಯ್ತು. ಅದನ್ನು ಕೂಡ ನೀವೀಗ 3 ಗಂಟೆ ಬರೀರಿ ಅಂದ್ರೆ ಅವ್ರು ಮೊದಲನೇ ಎಕ್ಸಾಮಿಗೆ ಬಂದವರು ಪೂಜಾ ಅಂತ ಅವ್ರು ಹೇಳ್ಬೋದು, ಸರ್ ಇನ್ನು 5 ಎಕ್ಸಾಮ್, ನಾನು ಮೊದಲನೇ ಎಕ್ಸಾಮ್ ಚೆನ್ನಾಗಿ ಬರ್ದಿದ್ದೀನಿ, ಇನ್ನು 5 ಎಕ್ಸಾಮ್ ಅದರ ಮೇಲೆ ಮಾರ್ಕ್ಸ್ ಹಾಕಿಬೇಡಿ ನಮಗೆ ಅಂತ. ಹಾಗಾಗಿ ನಾನು ಹೇಳುವಂತದ್ದು ಇದೆಲ್ಲವನ್ನ ನೋಡಿ ಸರಳೀಕರಣವನ್ನ ನಾವು ಸರ್ಕಾರಕ್ಕೆ ಸಜೆಸ್ಟ್ ಮಾಡ್ತಾ ಇರುವಂತದ್ದು. ಈಗ ಎಸ್ ನೀವು ಸಜೆಸ್ಟ್ ಮಾಡಿದ್ದೀರಿ. ಇನ್ನೊಂದು ಆನ್ಲೈನ್ ಅಲ್ಲಿ ಬಂದಿರೋ ಇನ್ನೊಂದು ಪ್ರಶ್ನೆ, ಇಂಚರ ಅನ್ನೋರು ಹೇಳಿರುವಂತದ್ದು ಪರೀಕ್ಷೆ ಇದೆಯೋ ಇಲ್ಲವೋ ಅನ್ನುವುದನ್ನು ಸ್ಪಷ್ಟಪಡಿಸಬೇಕು ಅಂತ. ಹೌದು, ಅದು ನಮ್ಮ ಓದಬೇಕೋ ಬೇಡ. ಹೌದು, ಆದಷ್ಟು ಶೀಘ್ರವಾಗಿ ಸರ್ಕಾರ ಆಗ್ಲಿ ಇಲಾಖೆ ಆಗ್ಲಿ ಇದರ ಬಗ್ಗೆ ಒಂದು ತೀರ್ಮಾನ ಮಾಡ್ಲೇಬೇಕು ಸರ್. ಇಲ್ಲ ಅಂತಾದ್ರೆ ವಿದ್ಯಾರ್ಥಿಗಳು ಈಗಲೇ ಒಂಥರ ಜಂಜಾಟ ಗೊಂದಲದಲ್ಲಿ. ಹೌದು ಹೌದು ಸತ್ಯ. ಅದೇ ಈಗಲೇ 15 ತಿಂಗಳಾಯ್ತು ಅವರು ದ್ವಿತೀಯ PUC ಅಂತ. ಪರೀಕ್ಷೆ ಉಂಟು, ಯಾವ ರೀತಿ ಇದೆ ಎನ್ನುವುದನ್ನು ಕೂಡ ಆದಷ್ಟು ಬೇಗ ಸರ್ಕಾರ ಇಲಾಖೆ ಅದನ್ನು ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸಬೇಕು ಮತ್ತು ಸಾಧ್ಯ ಆದಷ್ಟು ಬೇಗ. ಈ ರೀತಿಯ ಒಂದು ಕನ್ಫ್ಯೂಷನ್ ಇರಬಾರದು. ಹೌದು ಹೌದು, ತುಂಬಾ ಕಷ್ಟ ಸರ್. ತುಂಬಾ ವಿದ್ಯಾರ್ಥಿಗಳು ಮತ್ತು ಹೆತ್ತವರಲ್ಲಿ ಆಗುವ ಗೊಂದಲ ಇದೆಯಲ್ಲ, ಅದು 12ನೇ ತರಗತಿ ಮತ್ತು 10ನೇ ತರಗತಿಯಲ್ಲಿ ಆ ಸಂದರ್ಭದಲ್ಲಿರುವ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಅದು ಗೊತ್ತಿರತ್ತಾಗ್ಲಿ, ಬೇರೆ ಯಾರು ಅದನ್ನ ನಾವು ಬಹಳ ಕಷ್ಟವಾದಂತ ಸಮಯ ಅದು. ಆಮೇಲೆ ಮೈಂಡ್ ಯಾವ್ದು ರೀತಿ ಬದಲಾಗ್ತಾ ಇರುತ್ತೆ ಅಂದ್ರೆ, ನೀವು DP ದಿನ ಬದಲಾಯಿಸಿದಾಗೆ ನಿಮ್ಮ DPಗಳು ಹೇಗೆ ಬದಲಾಗುತ್ತೋ ಹಾಗೆ ನಿಮ್ಮ ಮನಸ್ಸು ಬದಲಾಗತ್ತೆ ಆ ಸಂದರ್ಭದಲ್ಲಿ. ಈ ಒಂದು ಒತ್ತಡದಲ್ಲಿ ಬೇರೆ ಇದ್ದಾರೆ, ತುಂಬಾ ಕಾನ್ಸಂಟ್ರೇಟ್ ಮಾಡಿ ನಿಲ್ಲಿಕ್ಕೆ ಆಗುದಿಲ್ಲ. ಕಷ್ಟ ಸರ್, ಕಷ್ಟ. ಈಗ ಈ ವಿದ್ಯಾರ್ಥಿ ಹೇಳಿದಾಗೆ ಎಸ್ ಮುಂದಿನ 10 ದಿವಸಗಳಲ್ಲಿ ಪರೀಕ್ಷೆ ಇದೆ ಅಂತ ಆದ್ರೆ ಸಂಪೂರ್ಣ ಮಾನಸಿಕವಾಗಿ ಸಿದ್ಧರಾಗಿರ್ತಾರೆ. ಹೌದು, ನಾವು ಕೂಡ ಅದೇ ಸಲಹೆ ಕೊಟ್ಟದ್ದು ಸರ್. 10-20 ದಿವಸ ಅವರಿಗೆ ಅವಕಾಶ ಕೊಡುದು, ಪರೀಕ್ಷೆ ಮಾಡುದು, ಮತ್ತೆ 10 ದಿನದಲ್ಲಿ ಅವರ ಫಲಿತಾಂಶ ಕೂಡ ಬರ್ತದೆ. ಅಂದ್ರೆ ಈ ಒಟ್ಟು ಈ ಪರೀಕ್ಷೆಯ ಪ್ರಕ್ರಿಯೆ ಉಂಟಲ್ಲ ಸರ್, 7-8 ದಿನದಲ್ಲಿ ಮುಗ್ದೋಗ್ತದೆ. ದಿನದಲ್ಲಿ 2 ಎಕ್ಸಾಮ್ ಮಾಡುವುದಾದ್ರೆ ತುಂಬಾ ಸುಲಭದಲ್ಲಿ ಮಾಡಿ ಮುಗ್ದೋಗ್ತದೆ. ಸಾಮಾನ್ಯವಾಗಿ ಈ ಹಿಂದೆಲ್ಲ ದಿನಕ್ಕೆ ಒಂದು ಪರೀಕ್ಷೆ ಮಾಡ್ತಾ ಇದ್ದಾರೆ. ದಿನಕ್ಕೆ 3 ಗಂಟೆಯ ಪರೀಕ್ಷೆ, 3 ಗಂಟೆ. ಇದು 1 ಗಂಟೆದು 2 ಪರೀಕ್ಷೆ ಮಾಡಿದ್ರೆ, ಅಥವಾ ಒಂದು ಕಾಲು 2 ಪರೀಕ್ಷೆ ಮಾಡಿದ್ರೆ ಅವತ್ತು ಸೈನ್ಸ್ನವರು ಮಾತ್ರ ಇರ್ತಾರೆ. ಈಗ ಸರ್ ಈಗ ಎಸ್ ಮೌಲ್ಯಮಾಪನ ಆಗ ನೀವು ಪ್ರಸ್ತಾಪ ಮಾಡಿದರೆ ಯಾವ ರೀತಿ ಇದನ್ನು ವ್ಯಾಲ್ಯೂಯೇಷನ್ ಯಾವ ರೀತಿ ಮಾಡಬೇಕು, ಎಲ್ಲಿ ಮಾಡಬೇಕು, ಇದರ ವಿಚಾರವಾಗಿ ಏನ್ ಹೇಳ್ತೀರಿ? ಅದೇ ಸರ್, ಈಗ ನಾವು ಈ MCQ ವಿತ್ OMR ಶೀಟ್ ಮಾಡಿದ್ರೆ, ಈಗ CET ಯಲ್ಲಿ ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ. ತಕ್ಷಣ ಫಲಿತಾಂಶ ಬರ್ತದೆ. ಸ್ಕ್ಯಾನರ್ಗಳ ಅವಕಾಶದ ಇರೋದ್ರಿಂದ ನೀವು ಆ OMR ಶೀಟ್ ಅನ್ನ ಸ್ಕ್ಯಾನಿಂಗ್ ಒಳಗೆ ಹಾಕಿದ್ರೆ ಅದು ಸ್ಕ್ಯಾನ್ ಮಾಡಿ ಆ ಇಮೇಜ್ ಅನ್ನ ತೆಗೆದುಕೊಳ್ಳುತ್ತೆ. ಸರಿಯಾದಂತ ಉತ್ತರಗಳಿಗೆ ಆ ಇಮೇಜ್ ಅನ್ನ ಮ್ಯಾಚ್ ಮಾಡಿದ ಕೂಡಲೇ ನಿಮ್ಮ ಒಂದು ರಿಸಲ್ಟ್ ಬಂದಾಯ್ತು. ಹಾಗಾಗಿ ಬಹಳ ಸರಳೀಕರಣವಾದಂತ ಒಂದು ಕೆಲಸ ಇದು. ಆಮೇಲೆ ಉಮೇಶ್ ಸರ್ ಹೇಳಿದಾಗೆ ಇನ್ನೊಂದು 15-20 ದಿವಸ ವ್ಯಾಲ್ಯೂಯೇಷನ್ ಮಾಡಬೇಕಾಗಿಲ್ಲ. ಅದೊಂದು ಸರ್, ಆಮೇಲೆ ಶಿಕ್ಷಕರು ಹೋಗ್ಬೇಕಲ್ಲ, ಈಗ ವಿಜ್ಞಾನ ವಿಷಯಗಳಿಗೆ ಸರ್ ಎಲ್ಲಾ ಬೆಂಗಳೂರಲ್ಲಿ ಮಾತ್ರ ಇರುವುದು ಮೌಲ್ಯಮಾಪನ ಕೇಂದ್ರ. ನಾವು ಇಲ್ಲಿ ಮಂಗಳೂರಿಂದ ಅಷ್ಟು ದೂರ ಹೋಗುದು ಈ ಕೋವಿಡ್ ಪರಿಸ್ಥಿತಿಯಲ್ಲಿ ಯಾರು ಹೋಗುವ ಸ್ಥಿತಿಯಲ್ಲಿ ಇಲ್ಲ. ಕೇಂದ್ರೀಕೃತ ಪರೀಕ್ಷೆ ಗಮನಿಸಬೇಕಾದ ವಿಚಾರ ಇದು. ವಿಜ್ಞಾನ ಏನು ವ್ಯಾಲ್ಯೂಯೇಷನ್ ಪ್ರಶ್ನೆ ಪತ್ರಿಕೆಗಳ ಮೌಲ್ಯಮಾಪನ ಕೇವಲ ಬೆಂಗಳೂರಲ್ಲಿ ಮಾತ್ರ ನಡೆಯುತ್ತೆ. ರಾಜ್ಯದ ಬೇರೆ ಬೇರೆ ಜಾಗದಿಂದ ಶಿಕ್ಷಕರು ಇಂತಹ ಒಂದು ಸಂದಿಗ್ಧ ಕಾಲದಲ್ಲಿ
ಏನು ಬೆಂಗಳೂರಿಗೆ ಬರಬೇಕೋ ಅನ್ನೋದನ್ನು ಸರ್ಕಾರ ನಿರ್ಧಾರ ಮಾಡಬೇಕು. ಅದಕ್ಕೆ ಇದು ಬಹಳ ಒಳ್ಳೆಯ ಸೊಲ್ಯೂಷನ್. ಹೌದು ಹೌದು. ಈ OMR ಸ್ಕ್ಯಾನ್ ಮಾಡಿ ಅದನ್ನ ಕಳಿಸುವಂತದ್ದು ಆ ಜಿಲ್ಲೆಗಳಲ್ಲೇನೆ ಆ ಗ್ರಾಮ ಪಂಚಾಯತಿಗಳಲ್ಲಿ ಸ್ಕ್ಯಾನರ್ಗಳನ್ನ ನಾವು ಅಳವಡಿಸ್ಬಿಟ್ರೆ ತುಂಬಾ ಕೆಲಸ ಆಗುತ್ತೆ. ಆಮೇಲೆ ಇನ್ನೊಂದು ಸ್ಟಾಟಿಸ್ಟಿಕ್ಸ್ ನಾನು ಇವರಿಂದ ಪಡ್ಕೊಂಡಂತದ್ದು, 30 ಕೋಟಿ ಖರ್ಚು ಮಾಡ್ತಾರೆ ಇವರು ವ್ಯಾಲ್ಯೂಯೇಷನ್ಗೆ. ಆ 30 ಕೋಟಿ ಖರ್ಚು ಮಾಡೋ ಬದಲು ಅದರಲ್ಲಿ ಒಂದು ಕಾಲ ಭಾಗದಲ್ಲಿ ಇಡೀ ವ್ಯವಸ್ಥೆಯನ್ನ ಮಾಡಿ ಉಳಿದಂತ ಹಣವನ್ನ ಪರಿಹಾರ ನಿಧಿಯಾಗಿ ನಮ್ಮ ಶಿಕ್ಷಕರಿಗೆ ಕೊಡ್ಲಿ ಅಲ್ಲ. ಅನ್ಎಯ್ಡೆಡ್ ಟೀಚರ್ಸ್ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಇವತ್ತು ಅವ್ರಿಗೆ ಸಂಬಳಗಳು ಸಿಗ್ತಾ ಇಲ್ಲ, ಅವರಿಗೆ ಅವರ ಕಷ್ಟಗಳನ್ನು ಕೇಳೋ ಅಂತ ಜಾಗಕ್ಕೆ ಇದೇನ್ ಪರಿಹಾರ ನಿಧಿ ಹೇಗಿದ್ರು ಸರ್ಕಾರ ಹೇಳ್ತಾ ಇದೆ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೇವೆ. ಹಾಗಿದ್ರೆ 30 ಕೋಟಿನೂ ರೆಡಿ ಇದ್ರೆ ಅದರಲ್ಲಿ ಕೆಲಸವನ್ನ ಮುಗಿಸಿ, ನಾವು ಹೇಳ್ತಾ ಇರೋ ಈ ಸಲಹೆಯಲ್ಲಿ ಮುಗಿಸಿ ಸಾಕಷ್ಟು ಹಣ ಉಳಿಯುತ್ತೆ. ಅದ್ಭುತ ಮಾನವೀಯ ಕಳಕಳಿಯ ಸಲಹೆ ಇದು. ಮೌಲ್ಯಮಾಪನ ಸಲುವಾಗಿ ವರ್ಷಕ್ಕೆ 30 ಕೋಟಿ ರೂಪಾಯಿ ಖರ್ಚಾಗತ್ತೆ. ಸೊ ಅದನ್ನು ಈ ರೀತಿಯ ಸರಳೀಕೃತ ಪರೀಕ್ಷೆ ಮಾಡಿದಾಗ ಅದರ ಅರ್ಧದಷ್ಟು ಕೂಡ ಆಗುದಿಲ್ಲ, ಆ ಉಳಿಕೆ ಹಣವನ್ನು ಏನು ಪರಿಹಾರ ನಿಧಿಗೆ, ಕೋವಿಡ್ ಪರಿಹಾರ ನಿಧಿಗೆ ಕೊಡ್ಲಿ. ಮತ್ತು ಅದನ್ನು ಕೂಡ ಬಹುಮುಖ್ಯವಾಗಿ ಅನುದಾನ ರಹಿತ ಶಾಲೆಯ ಶಿಕ್ಷಕರಿಗೆ ಒಂದು ಗ್ರಾಂಟ್ ಅಥವಾ ಒಂದು ಅನುದಾನ ಅಥವಾ ಒಂದು ಪ್ರೋತ್ಸಾಹಧನವಾಗಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಒಳ್ಳೆಯ ಮಾನವೀಯ ಕಾಳಜಿ ಇರುವಂತಹ ಒಂದು ಸಲಹೆ ಇದು. ಸರ್ಕಾರಕ್ಕೆ ಏನು ಸರ್ಕಾರದ ಎದೆಗೆ ತಟ್ಟಬೇಕು. ಬಹಳ ಮುಖ್ಯ ಸರ್, ಬಹಳ ಮುಖ್ಯ. ನೋಡಿ, ಕಳೆದ ಒಂದು ಕೋವಿಡ್ ನಲ್ಲಿ 35,000ಕ್ಕೂ ಅಧಿಕ ಶಿಕ್ಷಕರು ಪ್ರೈವೇಟ್ ಶಾಲೆಗಳಿಂದ ನಿರುದ್ಯೋಗಿಗಳಾಗಿದ್ದಾರೆ ಇಡೀ ದೇಶದಲ್ಲಿ. 35,000ದಷ್ಟು ಇನ್ನೂ ಜಾಸ್ತಿ, ಅಷ್ಟು ಜನ ಶಿಕ್ಷಕರು ತಮ್ಮ ಉದ್ಯೋಗಗಳನ್ನು ಕಳ್ಕೊಂಡಿದ್ದಾರೆ. ಎರಡನೆಯದಾಗಿ ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರಿಗೆ ಸಂಬಳಗಳು ಸರಿಯಾಗಿ ಸಿಗ್ತಾ ಇಲ್ಲ, ಬಹಳ ಕಷ್ಟ. ನಾವು ಈಗ ಅದು ಮ್ಯಾನೇಜ್ಮೆಂಟ್ ನವರು ಕೂಡ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಅಡ್ಮಿಷನ್ ಆಗೋದಿಲ್ಲ, ಫೀಸ್ ಬರೋದಿಲ್ಲ, ಅಡ್ಮಿಷನ್ ಆಗದಿದ್ದರೆ ನಾವು ಇಲ್ಲಿಂದ ಅದೇ ಪೂರಕವಾಗಿ ಸಂಬಂಧ ಇರುವಂತ ಸಮಸ್ಯೆಗಳು. ನಾವೀಗ ಆ ಎಲ್ಲ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ರೀತಿಯಲ್ಲಿ ಅವ್ರಿಗೆ ಅಟ್ಲೀಸ್ಟ್ ಒಂದು ಸಹಾಯ ಮಾಡೋದಕ್ಕೂ ಅವಕಾಶ ಆಗತ್ತೆ ಈ ಒಂದು ಇದರಿಂದ. ಹಾಗಾಗಿ ಸರ್ಕಾರ ಸ್ವಲ್ಪ ಆಲೋಚನೆಯನ್ನ ಮಾಡಿದ್ರೆ ಈ ರೀತಿಯಲ್ಲಿ ಎಷ್ಟು ಜನಕ್ಕೆ ಸಹಾಯ ಆಗತ್ತೆ ನೋಡಿ. ವಿದ್ಯಾರ್ಥಿಗಳಿಗೆ ಮೊಟ್ಟ ಮೊದಲನೆಯದಾಗಿ ಸರಳೀಕರಿಸೋದ್ರಿಂದ ಅವರ ಮೇಲಿರುವ ಪ್ರೆಷರ್ ಅನ್ನ ಕಡಿಮೆ ಮಾಡಕ್ಕಾಗತ್ತೆ. ಪೋಷಕರಿಗೆ, ಹೆತ್ತವರಿಗೆ ಅವರ ಮಕ್ಕಳ ಭವಿಷ್ಯವನ್ನ ನಾವಿಲ್ಲಿ ಸರಿಪಡಿಸಕ್ಕಾಗತ್ತೆ. ಆಮೇಲೆ ಉಮೇಶ್ ಸರ್ ಹೇಳಿದಾಗೆ ಒಂದು ವಾರದೊಳಗೆ ನೀವು ಅದರ ರಿಸಲ್ಟ್ ಕೊಟ್ಟಾಗ ಮುಂದಿನ ಪ್ರಾಸೆಸ್ಗಳು ತುಂಬಾ ಅವಕಾಶ ಆಗುತ್ತೆ. ಏಕೆಂದ್ರೆ ಈಗಾಗಲೇ ನಾವು ಡಿಲೇ ಆಗ್ತಾ ಇದ್ದೇವೆ ನೋಡಿ. ಹೋದ ಶೈಕ್ಷಣಿಕ ವರ್ಷದಲ್ಲೂ ಅಷ್ಟೇನೆ ಸೆಪ್ಟೆಂಬರ್ ಅಕ್ಟೋಬರ್ ಆಯ್ತು ಹೈಯರ್ ಎಜುಕೇಶನ್ಗೆ ವಿದ್ಯಾರ್ಥಿಗಳು ಅಡ್ಮಿಷನ್ಗೆ ಶುರು ಮಾಡ್ಕೊಳ್ಳುವಾಗ, ಅದರ ನಂತರ ಎಷ್ಟು ಡಿಲೇ ಆಗ್ತಾ ಹೋಗುತ್ತೆ. ಇದೊಂದು ಚೈನ್ ರಿಯಾಕ್ಷನ್ ಸರ್ ಇದು. ಹಾಗಾಗಿ ಇದನ್ನ ಎಷ್ಟು ನೀವು ಸರಳೀಕರಿಸ್ತೀರಾ ಇಲ್ಲೇ ಅದನ್ನ ಸರಿಪಡಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಆಗತ್ತೆ ಅಂತ. ಇಲ್ಲಾಂದ್ರೆ ಮುಂದಿನ ಎಲ್ಲಾ ಶೈಕ್ಷಣಿಕ ವರ್ಷಗಳಲ್ಲೂ ಕೂಡ ಇದರ ಏಟನ್ನ ಪಡ್ಕೋಬೇಕಾಗುತ್ತೆ. ಮತ್ತೆ ಒಂದು ಸರ್, ಪರೀಕ್ಷೆಯನ್ನು ಸುಲಭ ಮಾಡುವುದರಿಂದ, ಸರಳ ಮಾಡುವುದರಿಂದ ಉನ್ನತ ಶಿಕ್ಷಣ ಪಡೆಯುವವರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಅದು ಕೂಡ ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು. ಏನು 10th ಸ್ಟ್ಯಾಂಡರ್ಡ್ ಇಂದ PUC ಗೆ ಒಂದಷ್ಟು ಜನ ಬರ್ತಾರೆ, ಡ್ರಾಪ್ ಔಟ್ ಆಗ್ತದೆ. ಅದನ್ನು ನಾವು ಸಂಖ್ಯೆಯಲ್ಲಿ ಡ್ರಾಪ್ ಔಟ್ ಮೋರ್ ದ್ಯಾನ್ 50% ಅಂತಾನೆ ಹೇಳ್ಬಹುದು. MHRD ಸ್ಟಾಟಿಸ್ಟಿಕ್ಸ್ ನೀವು ನೋಡಿದ್ರೆ ಮೋರ್ ದ್ಯಾನ್ 50% ಡ್ರಾಪ್ ಔಟ್ಸ್ ಇದೆ ನಮಗೆ ಹೈಯರ್ ಎಜುಕೇಶನ್. ಶೇಕಡದಷ್ಟು ಜನ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗೋದಿಲ್ಲ ಸರ್. ಯಾಕೆಂದ್ರೆ ಇವತ್ತು ಇಲ್ಲಿ ಜೀವನ ನಡೆಸೋದೇ ಕಷ್ಟ ಇದೆ. ನೀವು ಅದರ ನಂತರ ಏನ್ ಕೊಡ್ತೀರಾ? ಈಗ ನೋಡಿ, ಎಲ್ಲಿವರೆಗೂ ನಾವು ಮುಟ್ತಾ ಇದ್ದೇವೆ ಅಂದ್ರೆ ಒಬ್ಬ ಆರ್ಟ್ಸ್ ವಿದ್ಯಾರ್ಥಿ BA ಮುಗಿಸ್ಕೊಂಡ ನಂತರ ಅವ್ನು ಯಾವ್ದಕ್ಕೂ ಉಪಯೋಗ ಇಲ್ಲ ಅನ್ನುವ ಬ್ಯಾನರ್ ನ ಕಟ್ಟಿ ಬಿಡ್ತಾ ಇದ್ದೇವೆ. ದೊಡ್ಡ ದೊಡ್ಡ ಫಿಲಾಸಫರ್ಸ್ ಬಂದಂತದ್ದು ಆ ಹ್ಯುಮ್ಯಾನಿಟೀಸ್ ಇಂದ. ನಾವು ಇವತ್ತು ಆ ಬ್ರಾಂಚ್ ಅನ್ನೇ ಮುಚ್ಚೋದಕ್ಕೆ ಹೊರಟ್ಬಿಟ್ಟಿದೀವಿ. ಬ್ರಾಂಚ್ ಅನ್ನು ಮುಚ್ಚುತ್ತೇವೆ ಅಂತ ಹೇಳಿದ್ರೆ, ಯಾಕಂದ್ರೆ ಎದುರುಗಡೆ ಯಾವುದೇ ಉದ್ಯೋಗದ್ದು ಇಲ್ಲ, ಅವಕಾಶಗಳೇ ಇಲ್ಲ. ಅದು ಈಗ ಒಂದು ವೇಳೆ ಉದ್ಯೋಗದ ಅವಕಾಶಗಳನ್ನು, ಆ ಸ್ಪೇಸ್ ಅನ್ನು ತೆರೆದಿಟ್ಟಿದ್ದರೆ ಹೋಗ್ಬೋದಿತ್ತು. ಹೌದು. ಈಗ ಬೇರೆ ಈವನ್ ಆರ್ಟ್ಸ್ ಅಲ್ಲಿ ಅಥವಾ ಬೇರೆ ನಿಮ್ಮ ಸ್ಟ್ರೀಮ್ ಅಲ್ಲಿ ಕೂಡ ಅದಕ್ಕೆ ನೆಕ್ಸ್ಟ್ ಸದ್ಯದ ಮಾರುಕಟ್ಟೆಯಲ್ಲಿ ಏನು ಜಾಬ್ ಇಲ್ಲ ಅಂತಾದ್ರೆ ಆ ಕೋರ್ಸ್ಗೆ ಕೂಡ ತಗೊಳ್ಳುವ ನೋಡಿ. ಇದು ಎಲ್ಲಾ ಫೀಲ್ಡಿಗೂ ತಾಗ್ತಾ ಉಂಟು. ಇಂಜಿನಿಯರಿಂಗ್ ಒಂದು ಸಮಯದಲ್ಲಿ ಬಹಳ ಇದಾದಂತ ಒಂದು ಬೂಮ್ ಆದಂತದ್ದು, ಇವತ್ತು ಅದು ತುಂಬಾ ಸಫರ್ ಆಗ್ತಾ ಇದೆ. ಇಂಜಿನಿಯರಿಂಗ್ ಇದು ವೈದ್ಯಕೀಯ ಶಿಕ್ಷಣ 5.5 ವರ್ಷ 6 ವರ್ಷ ಕಳೆದ ನಂತರ ಅವನು ಎಲ್ಲಿ ಹೋಗಿ ಜೀವನ ನಡೆಸಬೇಕು? ನಾವು ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ನಾವು ಇದಕ್ಕೆ ಉತ್ತರವನ್ನ ಈಗ ಹೇಳೋದಕ್ಕೆ ಇಷ್ಟಪಡ್ತಾ ಇರೋದು. ಇಲ್ಲಿ ಸರಳೀಕರಿಸಿ ಇದರ ಒಂದು ಅವರಿಗೆ ಎಂಥ ಅಡ್ವಾಂಟೇಜ್ ಆಗುತ್ತೆ ಅಂದ್ರೆ,
ಅವರ ಶಿಕ್ಷಣವನ್ನು ಅಟ್ಲೀಸ್ಟ್ ಒಂದು ಒಳ್ಳೆಯ ರೀತಿಯಲ್ಲಿ ಮುಂದುವರಿಸಿಕೊಂಡು 3 ವರ್ಷನೋ 4 ವರ್ಷ ಏನ್ ಮುಗಿಸ್ಲಿಕ್ಕಿದೆ. ಹೇಗಿದ್ರು ರಾಷ್ಟ್ರೀಯ ಶಿಕ್ಷಣ ನೀತಿ ಬರ್ತಾ ಇದೆ ಈಗ, ಅದರಲ್ಲಿ ತುಂಬಾ ಹೊಸದಾದಂತ ಯೋಜನೆಗಳನ್ನ ತರ್ತಾ ಇದ್ದಾರೆ. ಆ ಒಂದನ್ನು ಅವರು ತುಂಬಾ ಸುಲಭವಾಗಿ ಪಡ್ಕೊಳ್ಳೋದಕ್ಕೆ ಅವಕಾಶ ಆಗತ್ತೆ ಅನ್ನುವಂಥದ್ದೇ ನಮ್ಮೆಲ್ಲರ ಒಂದು ಆಶಯ. ಇದಕ್ಕೆ ತಮ್ಮ ಮಾಧ್ಯಮ ಕೂಡ ನಮಗೆ ಸಹಕರಿಸಬೇಕು ಅನ್ನುವಂಥದ್ದೇ ನಮ್ಮ ಕಳಕಳಿ ಪ್ರಾರ್ಥನೆ. ಈಗ ಎಸ್ ಪರೀಕ್ಷೆಗಳು ನಡೀಬೇಕು, ಸರಳೀಕೃತವಾಗಿ ನಡೀಬೇಕು. ಎಸ್, ನೀವು ಹೇಳಿದ ಪ್ರಕಾರದಲ್ಲಿ ನಡೆದರೆ ಅತ್ಯಂತ ಶೀಘ್ರವಾಗಿ ಫಲಿತಾಂಶ ಕೂಡ ಬರುತ್ತೆ. ತಿರ್ಗ ಸ್ಕೂಲ್ ಕಾಲೇಜುಗಳು ರೀಓಪನ್ ಕೂಡ ಬೇಗವಾಗಿ ಆಗಬೇಕಲ್ವ ಸರ್? ಒಂದು ಕಾಲು ವರ್ಷದಿಂದ ನಮ್ಮ ಮಕ್ಕಳು ಸ್ಕೂಲ್ ನೋಡಿಲ್ಲ. ಇಡೀ ಅವರ ಏನು ನೀವು ಆಗ್ಲೇ ಹೇಳಿದಿರಿ, ಪ್ರಸ್ತಾಪ ಮಾಡಿದಿರಿ, ಆ ಒಂದು ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ತುಂಬಾ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ, ಏರುಪೇರಾಗಿದೆ ಅಂತ. ಈವನ್ ಬೌದ್ಧಿಕವಾಗಿಯೂ ಮಾನಸಿಕವಾಗಿಯೂ ಈಗ ಮಕ್ಕಳು ಆನ್ಲೈನ್ ಅಲ್ಲಿ ಟೀಚರ್ ಅನ್ನು ನೋಡಬಹುದು, ಆದ್ರೆ ಟೀಚರ್ ಅನ್ನು ನೇರವಾಗಿ ನೋಡುವಂಥದ್ದು, ಆ ಕ್ಯಾಂಪಸ್ಗೆ ಹೋಗಿ ಮಕ್ಕಳ ಜೊತೆಗೇನೆ ಒಂದು ಲವಲವಿಕೆಯಿಂದ ಇರುವಂತದ್ದು ಇದೆ. ಎಲ್ಲದಕ್ಕಿಂತ ಕ್ಲಾಸ್ ಅಲ್ಲಿ ಕೂತು ಒಂದು ಆಡುವ ಜಗಳ ಇದೆಯಲ್ಲ, ಅದನ್ನೇ ನಾವು ಮಿಸ್ ಮಾಡಿಕೊಳ್ತಾ ಇದ್ದೇವಲ್ಲ ಅಲ್ವಾ? ಆ ಒಂದು ಒಟ್ಟು ನಡೆಯುವಂತ ಒಂದು ಪ್ರಕ್ರಿಯೆ ಏನಿದೆ, ಒಂದು 5.5 ಗಂಟೆಯ ಪ್ರಕ್ರಿಯೆ ಪ್ರತಿನಿತ್ಯದಲ್ಲಿ ಎಷ್ಟು ಚೆನ್ನಾಗಿ ನಡೆಯುವಂತ ಇದು ಅದು. ಭೌತಿಕವಾಗಿ ಮಾನಸಿಕವಾಗಿ ವಿದ್ಯಾರ್ಥಿಗಳಲ್ಲಿ ಒಂದು ಬೆಳವಣಿಗೆ ಆಗೋದಕ್ಕೆ ಅವಕಾಶ ಇರೋದು ಶಾಲೆಗಳಲ್ಲಿ, ಸಂಸ್ಥೆಗಳಲ್ಲಿ. ಅದಕ್ಕೋಸ್ಕರ ನಾವು ಈ ಒಂದು ಶಿಕ್ಷಣವನ್ನ ಪ್ರಾರಂಭಿಸಿದ್ದು. ನಾವೀಗ ಅದನ್ನೇ ಮುಟ್ಟುಗೋಲು ಹಾಕ್ಬಿಟ್ಟಿದ್ದೇವೆ. ಆದ್ರೆ ಇದಕ್ಕೊಂದು ಪರಿಹಾರವನ್ನ ನಾವು ಕಂಡು ಹಿಡ್ಕೊಳ್ಳದೆ ಹೋದ್ರೆ, ಈಗ 3ನೇ ಅಲೆ ಅಂತ ಹೇಳ್ತಾ ಇದ್ದೀವಿ, ಇದರಲ್ಲಿ ಎಲ್ಲಿವರೆಗೂ ನಾವು ಎಳ್ಕೊಂಡು ಹೋಗ್ತೀವೋ ಗೊತ್ತಿಲ್ಲ. ಬೈ ಚಾನ್ಸ್ ಅದು ನಡೆಯಬಾರದು. ಹಾಗೆ ಏನಾದ್ರೂ ಮುಂದುವರೆದು ಈ ವರ್ಷದ ಡಿಸೆಂಬರ್ ವರೆಗೂ ಹೀಗೆ ಕಾಲ ಕಳೆದ್ರೆ, ಸರ್ ಹೇಳಿದಾಗೆ 2 ವರ್ಷ ವಿದ್ಯಾರ್ಥಿಗಳು ಮನೆಯಲ್ಲಿ ಕೂತು ಏನ್ ಆಲೋಚನೆ ಇರ್ಬೋದು, ನಾಳೆ ಅವರು ಮತ್ತೆ ಶಾಲೆಯೇ ಬೇಡ ಅಂತ ಹೇಳುವ ಪರಿಸ್ಥಿತಿಯೂ ಬರುವಂತ ಪ್ರಶ್ನೆಗಳಿದೆ. ಪ್ರವೃತ್ತಿ ಖಂಡಿತ ಸ್ವಾಭಾವಿಕವಾಗಿ ಬಂದೇ ಬರ್ತದೆ. ಯಾಕೆಂದ್ರೆ ಬೆಳಿಗ್ಗೆ ಏಳುವಂತದ್ದು ಸಮಯಗಳ ಬದಲಾಗಿದೆ, ಈಗ ಆಹಾರ ತೆಗೆದುಕೊಳ್ಳುವಂತ ಸಮಯ ಬದಲಾಗಿದೆ, ರಾತ್ರಿ ನಿದ್ದೆಯ ಸಮಯ ಬದಲಾಗಿದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಹಣದ ಹೋರಾಟ ಆಗ್ತಾ ಇದೆ. ಈ ಎಲ್ಲವನ್ನ ನಾವು ಸರಿಪಡಿಸ್ಕೋಬೇಕಾದ್ರೆ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕಾದ್ರೆ ಒಂದು ಬದಲಾವಣೆ ಬರಲೇಬೇಕಾಗಿದೆ. ನನ್ನ ಪ್ರಕಾರ ಈ 12ನೇ ತರಗತಿಯ ಪರೀಕ್ಷೆ ಅದಕ್ಕೆ ಮಾದರಿ ಆಗ್ಬೇಕು. ಕಷ್ಟದಲ್ಲೂ ನಾವು ಒಂದು ಸರಳೀಕೃತವಾದಂತ ಒಂದು ಪರೀಕ್ಷೆ ನಡೆಸ್ತೇವೆ. ಯಾಕೆಂದ್ರೆ ಸರಿಯಾದಂತ ರೀತಿಯಲ್ಲಿ ಕಷ್ಟಪಟ್ಟು ಪ್ರಯತ್ನ ಪಟ್ಟು ಓದಿರೋ ವಿದ್ಯಾರ್ಥಿಗೂ ನ್ಯಾಯ ಸಿಗ್ತಾ ಇದೆ. ಹಾಗೆ ಕಷ್ಟದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ, ತುಂಬಾ ಕಷ್ಟಗಳಲ್ಲಿ ಇದ್ದಾನೆ ಅವನಿಗೂ ಒಂದು ಸರಳೀಕೃತವಾದ ಆ ವ್ಯವಸ್ಥೆಯೂ ಇಲ್ಲಿ ಸಿಗ್ತಾ ಇದೆ. ಹಾಗಾಗಿ ಸಾಮಾಜಿಕವಾಗಿ ಒಳ್ಳೆಯ ಒಂದು ನ್ಯಾಯ ಸಿಗತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸಾಮಾಜಿಕ ನ್ಯಾಯ ಜೊತೆಗೆ ಶೈಕ್ಷಣಿಕ ನ್ಯಾಯ ಸಿಗುತ್ತೆ ಅಂತ ನೀವು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀರಿ. ಇದು ಸರ್ ಉಮೇಶ್ ಸರ್, ಈಗ ನಿಮ್ಮ ವಿದ್ಯಾರ್ಥಿಗಳು ಇನ್ ಜನರಲ್ ಆಗಿ ಏನು ಹೇಳ್ತಾರೆ? ಈಗ ನಿಮ್ಗೀಗ ಆನ್ಲೈನ್ ಅಲ್ಲಿ ಕನೆಕ್ಟ್ ಆಗ್ತಾ ಇರ್ತಾರೆ ನಿತ್ಯವೂ ಮಕ್ಕಳು, ಅಥವಾ ನಿಮ್ಮ ಶಾಲೆ ಕಾಲೇಜಿನ ನಿಮ್ಮ ಕಾಲೇಜಿನ ಮಕ್ಕಳು ದಿನ ಕೇಳ್ತಾರೆ ಪರೀಕ್ಷೆ ಯಾವಾಗ ಉಂಟಾ ಇಲ್ವಾ ಇದ್ರೆ ಬೇಗ ಮಾಡಿ ಸರ್, ಬೇಗ ಮಾಡಿ, ಇದೇ ಅವರ ಒಂದು ಬೇಡಿಕೆ. ಆದಷ್ಟು ಬೇಗ ಈ ಪ್ರಕ್ರಿಯೆ ಮುಗಿಲಿ ಎನ್ನುವುದು ಎಲ್ಲ. ಈ ನಡುವೆ ಒಂದು ಕಾಲ್ ಇದೆ, ನಾವು ಕೊನೆಯದಾಗಿ. ಹಲೋ ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡ್ತಾ ಇದ್ದಾರೆ? ನಾನು ಸಾರ್ಥಕ್ ಕುಮಾರ್ ಅಂತ ಹೇಳಿ, ದ್ವಿತೀಯ PUC ವಿದ್ಯಾರ್ಥಿ. ಸೆಕೆಂಡ್ PU ವಿದ್ಯಾರ್ಥಿನಾ? ಎಸ್ ಸಾರ್ಥಕ್ ಅವರೇ, ಈಗ ನೀವು ಕಾರ್ಯಕ್ರಮ ನೋಡಿರ್ಬಹುದಂತ ನಾನು ತಿಳ್ಕೊಳ್ತೇನೆ. ಏನ್ ನಿಮ್ಮ ಅಭಿಪ್ರಾಯ ಸೆಕೆಂಡ್ PU ಪರೀಕ್ಷೆಯ ಬಗ್ಗೆ? ಹೌದು ಸರ್, ಫಸ್ಟ್ ಆಫ್ ಆಲ್ ಉಮೇಶ್ ಕರ್ಕರ್ ಅವರಿಗೆ ಮತ್ತು ಡಾಕ್ಟರ್ CK ಮಂಜುನಾಥ್ ಅವರಿಗೆ ನನ್ನ ನಮಸ್ಕಾರಗಳು. ಈಗ ಇದೇನು ನೀವು MCQ ಪ್ಯಾಟರ್ನ್ ಅನ್ನು ಏನು ಡಿಸೈಡ್ ಅಂತ ಮನವಿ ಸಲ್ಲಿಸ್ತಾ ಇದ್ದೀರಿ, ಅದು ಆಕ್ಚುಲಿ ವೆರಿ ನೈಸ್ ಐಡಿಯಾ. ನಮ್ಗೆ ಸಹ ತುಂಬಾ ಬೆನಿಫಿಟ್ ಆಗುವಂತದ್ದೊಂದು ಅಂತ MCQ ಪ್ಲಾನ್ ಅನ್ನು ನೀವು ಒಂದು ಇದು ಮನವಿ ಸಲ್ಲಿಸ್ತಾ ಇದ್ದೀರಿ, ತುಂಬಾ ಖುಷಿಕರವಾದದ್ದು. ಸರ್, ನಂಗೆ ಒಂದು ಕ್ವಶನ್ ಇತ್ತು. ಇದಂತ ನಾವು ಹೇಗೂ ಈಗ ಅಂತ ಇವಾಗ ಕರ್ನಾಟಕದಲ್ಲಿ ಇರುವ ಕಾಲೇಜ್ಗಳಿಗೆ ಸೇರ್ಬೇಕಾದ್ರೆ KCET ಎಕ್ಸಾಮ್ ಬರೀಲೇಬೇಕು. ಸೊ ಅದಕ್ಕೆ ನಮ್ಮ ಎಷ್ಟೋ ಪರ್ಸೆಂಟೇಜ್ ಬೋರ್ಡ್ ಮಾರ್ಕ್ ಕನ್ಸಿಡರ್ ಆಗ್ತದೆ ಅಂತ ಅದರಲ್ಲಿ ಅಂತ ಇರ್ತದೆ ಆ ಪ್ಯಾಟರ್ನ್ ಅಲ್ಲಿ, KCET ಪ್ಯಾಟರ್ನ್ ಅಲ್ಲಿ. ಸೊ ನನ್ನ ಒಂದು ಥಾಟ್ ಏನಂದ್ರೆ, ಈಗ ನಾವು ಹೇಗೂ KCET ಗೆ ನಾವು ಪ್ರಿಪೇರ್ ಮಾಡ್ತೇವೆ, ಅದೊಂದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿದ್ದು, ನಾವು ಫಸ್ಟ್ PUC ಕೆಲವು ಪೋರ್ಷನ್ ಫಸ್ಟ್ PUC ಇಂದ ಇರ್ತದೆ, ಕೆಲವು ಪೋರ್ಷನ್ ಸೆಕೆಂಡ್ PUC ಇಂದ ಇರ್ತದೆ, ಮೆಜಾರಿಟಿ ಪೋರ್ಷನ್ ಸೆಕೆಂಡ್ PUC ಇರ್ತದೆ ಅಂತ ಹೇಳಿ ನಮ್ಗೆ ತಿಳಿಸಿದ್ದಾರೆ. ಸೊ ಒಂದೇ ಎಕ್ಸಾಮ್ ಇಂದ ನಮ್ಮ ಈ ಒಂದು ಸೆಕೆಂಡ್ PUC ಅಲ್ಲಿ ಕಲ್ತಾ ಏನಿದೆ ಇದು ಪೋರ್ಷನ್ ಏನ್ ಕಲ್ತಿದ್ದೇವೆ, ಆ ಒಂದು KCET ಇಂದಲೇ ನಮ್ಗೆ ಯಾಕೆ ಅಂತ
ನಮ್ಮ ಇದು ಸೆಕೆಂಡ್ PUC ಅನ್ನು ನಾವು ನಮ್ಮ ಇದೇನು ಪರ್ಫಾರ್ಮೆನ್ಸ್ ಇದೆ ಅದರಿಂದನೇ ಯಾಕೆ ಅನಲೈಸ್ ಮಾಡಬಾರ್ದು, ಯಾಕೆ ತಾವು 2 ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕಂತೇಳಿ ನನ್ನ ಒಂದು ಜಸ್ಟ್ ಥಾಟ್ ಸರ್. ಈಗ ನಾವು KCT ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ಲೇಬೇಕು ಅಂತ ಕರ್ನಾಟಕದಲ್ಲಿರೋ ಕಾಲೇಜ್ಗಳಿಗೆ ಸೇರ್ಬೇಕಾದ್ರೆ, ಯಾಕೆಂದ್ರೆ ಮೋಸ್ಟ್ ಆಫ್ ದ ಕಾಲೇಜಸ್ CET ಅಂತ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ, ಅದಕ್ಕೆ ಬೋರ್ಡ್ಸ್ ಇಂಪಾರ್ಟೆಂಟ್ ಹೌದು. ಸೊ ಅದೊಂದು ಥಾಟ್ ಇತ್ತು ನಂಗೆ, ವೈ ನಾಟ್ ಕನ್ಸಿಡರ್ CET ಮಾರ್ಕ್ಸ್ ಅಂತ ಹೇಳಿ. ಮತ್ತೆ ಇನ್ನೊಂದು ಏನಂದ್ರೆ ನಾವೀಗ ಅಂತ ಬೋರ್ಡ್ಗೆ ಸ್ಪೆಷಲ್ ಆಗಿ ಪ್ರಿಪೇರ್ ಮಾಡೋರು ನಮ್ಮ ಫ್ರೆಂಡ್ಸ್ ಇರ್ಬೋದು, ನಮ್ಮ ಕ್ಲಾಸ್ಮೇಟ್ಸ್, ನನ್ನ ಸಹಪಾಠಿಗಳು ಇರ್ಬೋದು, ಬೋರ್ಡ್ಸ್ಗೆ ಸ್ಪೆಷಲ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅವ್ರಂದ್ರೆ ಈಗ ಟೀಚರ್ಸ್ ಗಳು ಅವರಿಗೆ ಸ್ಪೆಷಲ್ ಫೋಕಸ್ ಕೊಟ್ಟು ಎಂತ ಥಿಯರಿಯನ್ನು ಹೇಗೆ ಪೇಪರ್ ಅಲ್ಲಿ ಬರಿಬೇಕು, ಈಗ ನಮ್ಮ ಫಿಸಿಕ್ಸ್ 100 ಮಾರ್ಕ್ ಪೇಪರ್ ಇದ್ರೆ ಬೇರೆ ಬೇರೆ ಡಿರೈವೇಶನ್ಸ್ ಇರ್ತದೆ, ಆ ಡಿರೈವೇಶನ್ ಹೇಗೆ ಅಂತ ಬರಿಬೇಕು, ಯಾವ ರೀತಿ ಸ್ಟೇಟ್ಮೆಂಟ್ ಬರಿಬೇಕು, ಎಲ್ಲ ಡಯಾಗ್ರಾಮ್ ಹೇಗೆ ರೆಪ್ರೆಸೆಂಟ್ ಮಾಡ್ಬೇಕು, ಅದನ್ನೆಲ್ಲ ನಾವು ಕಲ್ತಿರ್ತೇವೆ. ಈಗ ಲಾಕ್ಡೌನ್ ಅಲ್ಲಿ ಇದ್ದು ನಮ್ಗೆ ಆನ್ಲೈನ್ ಕ್ಲಾಸ್ ಅಲ್ಲೆಲ್ಲ ಆದಷ್ಟು ಸಾಕಷ್ಟು ಅಂತ ಪ್ರಯತ್ನ ಪಟ್ಟು ನಮ್ಮ ಟೀಚರ್ಸ್ ಗಳು ನಮ್ಗೆ ಕಲಿಸಿದ್ದಾರೆ. ಸೊ ಆ ರೀತಿಯಲ್ಲಿ ಒಂದು ನಾವು ಪ್ರಿಪರೇಷನ್ ಮಾಡಿರ್ತೇವೆ ಬೋರ್ಡ್ ಪೋರ್ಷನ್ ಅಲ್ಲಿ, ಸೊ ದಟ್ ಎಕ್ಸಾಮ್ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮ್ ಮಾಡಿ ಡಿರೈವೇಶನ್ಸ್ ಹೇಗೆ ಬರಿಬೇಕು ಅಂತ ಹೇಳಿ ನಮ್ಗೆ ತಿಳಿದು ಬಂದಿರ್ತಾರೆ. ಸೊ ಈಗ MCQ ಮಾಡಿದ್ರೆ ಆ ಒಂದು ನಾವು ಕಲ್ತಂದು ಏನಿದೆ ಡಿರೈವೇಶನ್ಸ್ ಹೇಗೆ ಬರಿಬೇಕು, ಥಿಯರ್ ಅನ್ನು ಹೇಗೆ ಪ್ರೆಸೆಂಟ್ ಮಾಡ್ಬೇಕು ಪೇಪರ್ ಅಲ್ಲಿ ಟೀಚರಿಗೆ ಅಂತ ಅಂಡರ್ಸ್ಟ್ಯಾಂಡ್ ಆಗುವಾಗ ಹೇಗೆ ಪ್ರೆಸೆಂಟ್ ಮಾಡ್ಬೇಕು, ಸೊ ಆ ಪರ್ಟಿಕ್ಯುಲರ್ ಪಾರ್ಟ್ ಅನ್ನು ನೀವು MCQ ಅಲ್ಲಿ ಹೇಗೆ ಕವರ್ ಮಾಡ್ತೀರಿ, ಅಂದ್ರೆ ಯಾವ ರೀತಿ ಅಂತ ನಮ್ಮನ್ನು ಆ ರೀತಿಯಲ್ಲಿ ಯಾವಾಗ ಹೇಗೆ ಅನಲೈಸ್ ಮಾಡ್ತೀರಾ ಅಂತ ಹೇಳಿ ನಂಗೆ ಅದೊಂದು ಬೇಕಿತ್ತು, ನಂಗೆ ತಿಳಿಬೇಕಿತ್ತು. ಸೊ ಹೀಗೆ ಸರ್. ಮತ್ತೆ ಇನ್ನೊಂದು ಏನೆಂದ್ರೆ ನಮ್ಗೆ ಅಂತ ಈಗ ಏನು MCQ ಡಿಸೈಡ್ ಮಾಡ್ತಾ ಇದ್ದೀರಿ, ಲೈಕ್ ಐ ಟೋಲ್ಡ್ ಇಟ್ಸ್ ವೆರಿ ನೈಸ್, ಇಟ್ ವಿಲ್ ಬಿ ಬೆನಿಫಿಷಿಯಲ್ ಫಾರ್ ಅಸ್ ಇನ್ ಆಲ್ ದ ವೇಸ್ ಪಾಸಿಬಲ್. ಸೊ ಈ ರೀತಿಯಲ್ಲಿ ನಮ್ಗೆ ಒಂದು ಅಂತ ಕ್ವಶನ್ ಬ್ಯಾಂಕ್, ಅಂದ್ರೆ ಈಗ ನೀವೀಗ ಇಲ್ಲಿ V4 ಚಾನಲ್ ಅಲ್ಲಿ ನಮ್ಗೆ ಈಗ ತಿಳಿಸ್ತಾ ಇದ್ದೀರಿ MCQ ಅಂತ ಸೆಷನ್ ಹೀಗೆ ಮಾಡ್ತೇವೆ ನಾವು, ಮಲ್ಟಿಪಲ್ ಚಾಯ್ಸ್ ಕೊಡ್ತೇವೆ, ಈ ರೀತಿ ಮಾರ್ಕಿಂಗ್ ಸ್ಕೀಮ್ ಇರ್ತದೆ. ಸೊ ಇದ್ರ ಬಗ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಎಲ್ಲ ನಮ್ಮ ಜಿಲ್ಲೆಯ ಸ್ಟೂಡೆಂಟ್ಸ್ ಗಳಿಗೆ ತಲುಪುವ ಹಾಗೆ, ಅಂದ್ರೆ ಯಾವ ರೀತಿ ಮಾರ್ಕಿಂಗ್ ಸ್ಕೀಮ್ ಇರ್ತದೆ, ಯಾವ ರೀತಿ ಪೋರ್ಷನ್ಸ್ ಇರ್ತದೆ, ಎಷ್ಟು ಪರ್ಸೆಂಟ್ ಪೋರ್ಷನ್ ಇದೆ, ಸೊ ಆ ರೀತಿಯಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಕೊಡುವ ಹಾಗೆ, ಎಲ್ಲ ಸ್ಟೂಡೆಂಟ್ಸ್ ಗೆ ಕ್ಲಿಯರ್ ಆಗುವ ಹಾಗೆ, ಅಂದ್ರೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುವ ಹಾಗೆ, ಯಾವ ರೀತಿ ಅಂತ ಆ ಎಕ್ಸಾಮ್ ಅಟೆಂಡ್ ಮಾಡ್ಬೇಕು, ಯಾವ ರೀತಿ ಪ್ರಿಪೇರ್ ಮಾಡ್ಬೇಕು. ಯಾಕಂದ್ರೆ ಈಗ ನೀವು MCQ ಅನ್ನು ಡಿಸೈಡ್ ಮಾಡಿದ್ರೆ, ಅಂದ್ರೆ MCQ ಅಂತ ಪ್ಯಾಟರ್ನ್ ಹೇಗೆ ಡಿಸೈಡ್ ಪರ್ಫಾರ್ಮ್ ಅಂತ ಇಂಪ್ಲಿಮೆಂಟ್ ಮಾಡಿ ಡಿಸೈಡ್ ಮಾಡಿದ್ರೆ, ಇನ್ನೊಂದು ನಮ್ಗೆ ಒಂದು ಮ್ಯಾಕ್ಸಿಮಮ್ 1.5 ಮಂತ್ ಟೈಮ್ ಸಿಗ್ಬೋದು ಆ ಒಂದು ಎಕ್ಸಾಮಿಗೆ ಪ್ರಿಪೇರ್ ಆಗ್ಲಿಕ್ಕೆ. ಅಂದ್ರೆ ಈಗ ಈ ರೀತಿ ನೋಡ್ತಾ ಇದ್ರೆ ನಮ್ಮ ಕೊರೋನಾ ಕೇಸಸ್ ಇಳಿಕೆ ಆಗ್ತಾ ಇದೆ ನಮ್ಮ ಸ್ಟೇಟ್ ಅಲ್ಲಿ. ಸೊ ವಿ ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ಎಕ್ಸಾಮ್ಸ್ ಸೂನ್ ಅಂತ ನನ್ನ ಒಂದು ಅನಿಸಿಕೆ. ಸೊ ವಿದಿನ್ ದಟ್ ಲೆಸ್ ಟೈಮ್ ಹೌ ಟು ಪ್ರಿಪೇರ್ ದಟ್ ಫಾರ್ ದಟ್ ನ್ಯೂ ಪ್ಯಾಟರ್ನ್ ಅಂತ ಹೇಳಿ, ಆ ರೀತಿಯಲ್ಲಿ ನಮ್ಗೆ ಆಲ್ ಕೈಂಡ್ಸ್ ಆಫ್ ಇನ್ಫಾರ್ಮೇಶನ್ ಸಿಗೋ ಹಾಗೆ ಒಂದು ನೀವು ಮಾಡಿಕೊಡ್ಬೇಕು ಸರ್. ಇದೇ ನನ್ನ ಒಂದು ರಿಕ್ವೆಸ್ಟ್. ಸಾರ್ಥಕ್, ಥ್ಯಾಂಕ್ ಯು. ಕಾರ್ಯಕ್ರಮ ನೋಡ್ತಾ ಇರಿ, ಇಬ್ರು ಕೂಡ ಇದಕ್ಕೆ ಉತ್ತರ ಕೊಡ್ತಾರೆ. ಒಳ್ಳೆಯ ಜಿಜ್ಞಾಸೆಯನ್ನು ಮುಂದಿಟ್ಟಿದ್ದೀರಿ. ಎಸ್ ನಾವೊಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಉತ್ತರ ಕೊಡಬೇಕು, ನಮ್ಮ ಸಮಯ ಕೂಡ ಮುಗಿತಾ ಬಂತು. ಅಲ್ಲ, ಒಳ್ಳೆಯ ಆಲೋಚನೆ, ಸಾರ್ಥಕ್ ಅವರ ಆಲೋಚನೆ ಒಳ್ಳೆಯದು. ಆದ್ರೆ ಒಂದು ಇಲ್ಲಿ ಈ KCT ಎಲ್ಲರೂ ಬರೆಯಲ್ಲ ಅಲ್ಲ. ಈಗ ಉಳಿದ ಬರೆಯದೇ ಇದ್ದ ವಿದ್ಯಾರ್ಥಿಗಳನ್ನು ಹೇಗೆ ತೀರ್ಮಾನ ಮಾಡೋದು, ಅದೊಂದು ಪ್ರಶ್ನೆ ಇದೆ. ಮತ್ತೆ ಇದು ನಮ್ಮ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ನಮ್ಮ ಮನವಿ, ಅವರು ಅದನ್ನು ತೆಗೆದುಕೊಂಡ ಮೇಲೆ ಇದೆಲ್ಲ ನಾವು ಆಲೋಚನೆ ಮಾಡಬಹುದು, ವಿದ್ಯಾರ್ಥಿಗಳಿಗೆ ಅದನ್ನು ಹೇಗೆ ತಲುಪಿಸುವುದು ಏನು ಎನ್ನುವುದನ್ನು. ಬಟ್ MCQ ಪ್ಯಾಟರ್ನ್ ಏನು, ಬಹು ಆಯ್ಕೆಯ ಪ್ಯಾಟರ್ನ್ ಅಲ್ಲಿ ನೀವು ಪರೀಕ್ಷೆ ಮಾಡೋದು ಅತ್ಯಂತ ಒಳ್ಳೆಯದು ಅನ್ನೋದು ಅವರೊಬ್ಬ ವಿದ್ಯಾರ್ಥಿಯಾಗಿ ಹೇಳ್ತಾ ಇದ್ದಾರೆ. ಎಸ್ ಸರ್ ಮಂಜುನಾಥ್ ಸರ್. ಸರ್, ನನ್ನ ಆಲೋಚನೆ ಒಳ್ಳೆ ಸಾರ್ಥಕವಾದಂತ ರೀತಿಯಲ್ಲಿ ಮಾತಾಡಿದ, ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಇಷ್ಟೇನೆ ಸರ್ ಹೇಳ್ದಾಗೆ, ಕೇವಲ ಈಗ ಇಡೀ ಒಂದು ಪಾಪ್ಯುಲೇಷನ್ ಅಲ್ಲಿ ಸಾಧಾರಣ 43ರಿಂದ 47% ಮಾತ್ರ CET ಪರೀಕ್ಷೆಗಳು ತೆಗೆದುಕೊಳ್ಳೋದು ವಿದ್ಯಾರ್ಥಿಗಳು, ಎಲ್ಲರೂ ತೆಗೆದುಕೊಳ್ಳೋದಿಲ್ಲ. ಅದು ಈಗ ಇನ್ನೊಂದೇನಾಗಿದೆ ಅಂತಂದ್ರೆ, ಅದು ಕೆಲವು ಡಿವಿಷನ್ ಶುರು ಆಗ್ಬಿಟ್ಟಿದೆ. ನೀಟ್ ಬರೆಯೋ ಒಂದು ಪಂಗಡ ಇದ್ದಾರೆ, JEE ಬರೆಯೋರಿದ್ದಾರೆ, CET ಬರೆಯೋರು, ಹೀಗೆ ಬೇರೆ ಬೇರೆ. ಹಾಗಾಗಿ ಅದು ಸರ್ ಹೇಳಿದಾಗೆ ಎಲ್ಲರಿಗೂ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ KCET. ಎರಡನೇದು ವಾಣಿಜ್ಯ ಮತ್ತು ಕಲಾ ವಿಭಾಗದವರು ಕೂಡ ಇದ್ದಾರೆ, ಅವರನ್ನು ಸೇರಿಸಿಕೊಳ್ಬೇಕಾಗತ್ತೆ. ಅವರು KCETಗೆ ಬರೋದೇ ಇಲ್ಲ, ಹಾಗಾಗಿ ಅಲ್ಲೂ ಕೂಡ ಅದಾಗೋದಿಲ್ಲ. ಇದೆಲ್ಲ ದೃಷ್ಟಿಯಿಂದ ಒಂದು. ಎರಡನೇದು KCETಯ ಒಂದು ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನ್, ನಾವು ಈಗ ಮಾತಾಡ್ತಾ ಇರುವ ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನ್ ತುಂಬಾ ಬದಲಾವಣೆ ಇದೆ. ಅಲ್ಲಿ ನಾನಾ ದಂಡಗಳಿದೆ, ನಾಲೆಡ್ಜು, ಅಂಡರ್ಸ್ಟ್ಯಾಂಡಿಂಗು, ವ್ಯಾಲ್ಯೂ ಬೇಸ್ಡ್, ಕ್ರಿಟಿಕಲ್ ಕ್ವಶನ್, ಹಾಟ್ಸ್, ಈ ತರ ಬೇರೆ 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 ಪ್ರಶ್ನೆಗಳಿದೆ. ಎತ್ತಿದ್ರು ಅದು ಈಗ ಇಂತಹ ಸಂದರ್ಭದಲ್ಲಿ ಫಸ್ಟ್ PU ರಿಲೇಟೆಡ್ ಅಂದ್ರೆ 33% ಬರುತ್ತೆ KCET ನಲ್ಲಿ. ಆದ್ರೆ ನಾವಿಲ್ಲಿ ಮಾಡ್ತಾ ಇರೋದು ಬರೀ ಸೆಕೆಂಡ್ PUC ಸಿಲೆಬಸ್ ಅನ್ನ, ಅದು ನಾವೀಗ ಏನ್ ಮಾಡ್ತಾ ಇದೀವಿ, ಸರಳೀಕರಿಸಿರ್ತಕ್ಕಂಥ ಪ್ರಶ್ನೆಗಳು ಈಗಾಗಲೇ ವಿದ್ಯಾರ್ಥಿಗಳಿಗೆ ಅದನ್ನ ಕೊಡ್ತೇವೆ ನಾವು.
ಕೊಡ್ತೇನೆ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತಾ ಕೊಟ್ಟು ಇರೋದು. ಆಮೇಲೆ ಇದು ಮಾಡುವಂತದ್ದು. ಸರ್ಕಾರ ಏನಾದ್ರೂ ಇದನ್ನ ಒಪ್ಪಿದ್ರೆ ನಿಮ್ಮ ಚಾನೆಲ್ ಅವಕಾಶ ಕೊಟ್ರೆ ಇದರ ಬಗ್ಗೆನೇ ಒಂದು ಸೆಷನ್ ಮಾಡ್ತೇವೆ ನಾವು ಬೇಕಾದ್ರೆ. ಏನು ನಾವು ಅಂತಂದ್ರೆ ಯಾವತ್ತೂ ಸಿದ್ಧರಿದ್ದೇವೆ ಸರ್. ಈಗ ಇಲ್ಲಿ ನಿಮ್ಮ ಪ್ರಸ್ತಾಪವನ್ನು ನಿಮ್ಮ ಪ್ರಪೋಸಲ್ ಅನ್ನು ನಿಮ್ಮ ಮನವಿಯನ್ನು ಸರ್ಕಾರ ಒಪ್ಪುವಂತಾಗಬೇಕು. ಅದೇ ನಮ್ಮ ಸೊ ಅದಕ್ಕಾಗಿ ನಾನು ಸಾರ್ಥಕ್ನಾಗೆ ಎಲ್ಲಾ ವಿದ್ಯಾರ್ಥಿ ಸಮುದಾಯದವ್ರ ಹತ್ರ ವಿನಂತಿ ಮಾಡುವಂಥದ್ದು, ಎಸ್ ನಾವು ಮಾತಾಡಿದ್ದೇವೆ, ಸರ್ಗಳು ಮಾತಾಡಿದ್ದಾರೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿ, ಪತ್ರಿಕೆಗಳಿಗೆ ಬರೀರಿ, ಪತ್ರಿಕೆಗಳ ಏನು ಲೆಟರ್ಸ್ ಟು ಎಡಿಟರ್ ಏನು ಕಾಲಮ್ ಬರೀರಿ, ಸೋಷಿಯಲ್ ಮೀಡಿಯಾದಲ್ಲಿ ಬರೀರಿ, ಟ್ಯಾಗ್ ಮಾಡಿ ಮಿನಿಸ್ಟರ್ ಅನ್ನು. ಖಂಡಿತ ಒಂದಷ್ಟು ಏನು ಸರ್ಕಾರಕ್ಕೆ ಮನವರಿಕೆ ಆಗಬಹುದು, ತಲುಪಬೇಕು ಸರ್ಕಾರಕ್ಕೆ. ಎಸ್ ನಾವು ಈ ಒಂದು ಸಂವಾದವನ್ನು ಸಮಾಪನ ಮಾಡುವಂತ ಸಮಯ ಕೂಡ ಆಯ್ತು. ತುಂಬಾ ಒಳ್ಳೆಯ ಮೌಲಿಕವಾದಂತ ಒಂದು ಸಂವಾದ ಇಲ್ಲಿ ನಡೆಯುತ್ತಂತ ನಾನು ತಿಳಿತೇನೆ. ಎಸ್ ನಾನು ಈ ಒಂದು ಸಂವಾದದಲ್ಲಿ ಭಾಗಿಯಾಗಿ ಮತ್ತು ವಿದ್ಯಾರ್ಥಿಗಳ ಪೋಷಕರ ಈ ಒಂದು ಪ್ರಶ್ನೆಗಳಿಗೆ ಅಥವಾ ಗೊಂದಲಗಳಿಗೆ ಉತ್ತರ ಕೊಟ್ಟಂತ ಇಬ್ಬರಿಗೆ ಕೂಡ ನಾನು ಉಮೇಶ್ ಕರ್ಕೇರ ಅವರಿಗೆ, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜು ಪ್ರಾಚಾರ್ಯರ ಸಂಘ ಸರ್, ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ CK ಮಂಜುನಾಥ್ ಸರ್, ಪ್ರೊಫೆಸರ್ ಶ್ರೀ ಮಾಧ್ವ ವಾದಿರಾಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಉಡುಪಿ ಸರ್, ಪ್ರೀತಿಯ ಧನ್ಯವಾದಗಳು ನಿಮಗೆ. ಹಾಗೆ ನಮಗೆ ಒಂದು ಈ ಮನವಿಯನ್ನು ಪುರಸ್ಕರಿಸಿದ ನಮ್ಮ V4 ನ್ಯೂಸ್ ಕರ್ನಾಟಕದ ಪ್ರಧಾನ ಸಂಪಾದಕರಿಗೆ ಹಾಗೂ ಎಲ್ಲ ಅಧಿಕಾರಿ ವರ್ಗದವರಿಗೆ, ಸಿಬ್ಬಂದಿ ವರ್ಗದವರಿಗೆ ಮತ್ತು ಎಲ್ಲ ವೀಕ್ಷಕರಿಗೆ ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದಾರೆ, ನಮ್ಮನ್ನು ಪ್ರೇರೇಪಿಸಿದ್ದಾರೆ. ಅವರೆಲ್ಲರಿಗೂ ವಾಹಿನಿಯ ಪರವಾಗಿ ನಾನು ನಮ್ಮ ವಿದ್ಯಾರ್ಥಿಗಳು, ಸಮುದಾಯ ಜನ ಎಲ್ಲರೂ ಒಂದು ಒಳ್ಳೆಯ ಚರ್ಚೆಯನ್ನು ಮಾಡಲಿ. ಈ ಬಾರಿಯ ಸೆಕೆಂಡ್ PU ಪರೀಕ್ಷೆ ಯಾವ ರೀತಿ ಇರಬೇಕು, ಪ್ರಾಚಾರ್ಯರ ಸಂಘ ಒಂದು ಒಳ್ಳೆಯ ಸಲಹೆಯನ್ನು ಕೂಡ ಕೊಟ್ಟಿದೆ. ಈ ಸಲಹೆ ಬಗ್ಗೆ ಸರ್ಕಾರದಲ್ಲಿ ಉನ್ನತ ಮಟ್ಟದ ಚರ್ಚೆ ನಡೆಯುವಂತ ಆಗಲಿ ಮತ್ತು ಒಳ್ಳೆಯ ರೀತಿಯಲ್ಲಿ ಪರೀಕ್ಷೆ ಕೂಡ ನಡೆಯುವಂತ ಆಗಲಿ ಅನ್ನೋದೇ ನಮ್ಮ ಆಶಯ ಕೂಡ ಸರ್. ಎಸ್, ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real #1 paint.